ನೋಡಬಹುದು. ಸೊ ಅಂತಹುದೇ ಒಂದು ಪ್ರಯತ್ನಗಳ ಪೈಕಿ ಅನೇಕರು ಈ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಮಂಗಳೂರಿನ ಮಟ್ಟಿಗೆ ವಿಚಾರಕ್ಕೆ ಬಂದ್ರೆ, ದಕ್ಷಿಣ ಕನ್ನಡ ಜಿಲ್ಲೆಯ ವಿಚಾರಕ್ಕೆ ಬಂದ್ರೆ, ಒಂದು ಪ್ರಯತ್ನ ಇಲ್ಲಿ ವಿನೂತನವಾಗಿ ಅತ್ಯಂತ ವಿಭಿನ್ನವಾಗಿ ನಡೀತಾ ಇದೆ. ಅದು ಏನು ಅಂತ ಹೇಳಿದ್ರೆ ಅದು ಸಂಪರ್ಕದ ಚಾಲೆಂಜ್, ಅಂದ್ರೆ ಕಾಂಟ್ಯಾಕ್ಟ್ ಚಾಲೆಂಜ್ ಅನ್ನುವಂಥದ್ದು. ಅದನ್ನ ಮಾಡ್ತಾ ಇರುವಂತದ್ದು ಮಂಗಳೂರಿನ ರಾಮಕೃಷ್ಣ ಮಿಷನ್, ರಾಮಕೃಷ್ಣ ಮಠ. ಆ ಮೂಲಕ ನಡೀತಾ ಇರುವಂತಹ ಒಂದು ವಿಭಿನ್ನವಾದ ಪ್ರಯತ್ನ ಅಂತ ನಾವು ಗಮನಿಸಬಹುದು. ಈಗಾಗಲೇ ಕಾರ್ಯಾರಂಭ ಮಾಡಿದೆ. ಅಂದ್ರೆ ಜನರು ಹೇಗೆ ನಾವು ಮನೆಯಲ್ಲೇ ಇರಬೇಕು, ಯಾಕಾಗಿ ಇರಬೇಕು, ಏನೆಲ್ಲ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಬೇಕು, ಈ ನಿಟ್ಟಿನಲ್ಲಿ ಜನರಿಗೆ ಒಂದು ಮೊದಲಾಗಿ ಮಾಹಿತಿಯನ್ನು ಕೊಡಲಾಗುತ್ತೆ. ಆ ಬಳಿಕ ಅವರು ತಮಗೆ ತಿಳಿದಿರುವಂತಹ ತಮ್ಮ ಆತ್ಮೀಯರು, ತಮ್ಮ ಸ್ನೇಹಿತರು, ತಮ್ಮ ಆಪ್ತ ವರ್ಗದವರು ಅವರಿಗೆ ಈ ಒಂದು ವಿಚಾರವನ್ನ ಮನವರಿಕೆ ಮಾಡಬೇಕಾಗತ್ತೆ. ಸೊ ಇದನ್ನ ನಾನೇ ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಅದನ್ನ ಆ ಒಂದು ಪರಿಕಲ್ಪನೆಯನ್ನ ಜಾರಿಗೆ ತಂದಿರುವಂತಹ ಅದರ ರೂವಾರಿಗಳೇ ನಮ್ಮ ಜೊತೆಗೆ ಇದ್ದಾರೆ. ಎಸ್, ನಾವು ಗಮನಿಸಿರ್ಬೋದು ಸ್ವಚ್ಛ ಮಂಗಳೂರು ಅಭಿಯಾನ ಏನು ಇವತ್ತು ಇಡೀ ದೇಶದ ಗಮನ ಸೆಳೆದಿದೆ. ಮಂಗಳೂರಿನ ಬೀದಿಗಳು ಸ್ವಚ್ಛ ಆಗಿದೆ. ಇನ್ನೂ ಜವಾಬ್ದಾರಿ ಇರುವಂತದ್ದು ಸಾರ್ವಜನಿಕರಿಗೆ ಅನ್ನುವಂಥದ್ದನ್ನ ನೋಡಬಹುದು. ಅಂದ್ರೆ ಇಡೀ ಮಂಗಳೂರು ಸ್ವಚ್ಛ ಮಂಗಳೂರಿನ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡು ಅದರ ನೇತೃತ್ವವನ್ನು ವಹಿಸಿಕೊಂಡವರು ಅದರ ಸಂಚಾಲಕರಾಗಿದ್ದಂತಹ ಸ್ವಾಮಿ ಏಕಗಮ್ಯಾನಂದಜಿ ಅವರು. ಸೊ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿದ್ದಾರೆ. ಸೊ ಈ ಒಂದು ರಾಮಕೃಷ್ಣ ಮಿಷನ್ ಮೂಲಕ ನಡೀತಾ ಇರುವಂತಹ ಒಂದು ವಿಭಿನ್ನ ಪ್ರಯತ್ನದ ಬಗ್ಗೆ ಅವರೇ ನಮಗೆ ಅನೇಕ ವಿಚಾರಗಳನ್ನ ತಿಳಿಸಿಕೊಡ್ತಾರೆ. ಸ್ವಾಮೀಜಿ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಅದರ ಜೊತೆಗೆ ಈ ಒಂದು ರಾಮಕೃಷ್ಣ ಮಿಷನ್ ಜೊತೆಗೆ ಸದಾ ಕೈ ಜೋಡಿಸ್ತಾ ಅದರ ಚಟುವಟಿಕೆಗಳ ಮುಂಚೂಣಿಯಲ್ಲಿ ಭಾಗವಹಿಸ್ತಾ, ಅದರ ಜೊತೆಗೆ ತುಳು ಭಾಷೆಗೂ ಕೂಡ ಸಾಕಷ್ಟು ಹೋರಾಟ ಅಂತ ಹೇಳಿದ್ರೆ ಅವರದ್ದು ವಿಭಿನ್ನವಾದ ರೀತಿಯಲ್ಲಿ ಪ್ರಯತ್ನಗಳನ್ನು ಮಾಡಿರುವಂತವರು. ದಕ್ಷಿಣ ಕನ್ನಡ ಜಿಲ್ಲಾ ಸಿಟಿ ಬಸ್ ಮಾಲಕರ ಸಂಘದ ಅಧ್ಯಕ್ಷರಾಗಿರುವಂತಹ ದಿಲ್ರಾಜ್ ಆಳ್ವ ಅವರು ಕೂಡ ಅತಿಥಿಗಳಾಗಿ ಇವತ್ತು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಈಗ ನೇರವಾಗಿ ನಾವು ಸ್ವಾಮೀಜಿಗಳ ಬಗ್ಗೆ ವಿಚಾರವನ್ನ ಮಾತನಾಡುವಂಥದ್ದು ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಗೊತ್ತಿದೆ. ಈಗಾಗಲೇ ಸಾಮಾಜಿಕ ಜಾಲತಾಣಗಳಿರ್ಬೋದು, ಮಾಧ್ಯಮಗಳಲ್ಲಿ ಈ ಒಂದು ವಿಚಾರ ಸಾಕಷ್ಟು ಸದ್ದನ್ನ ಕೂಡ ಮಾಡಿದೆ, ಒಂದು ಸಂಪರ್ಕ ಅಭಿಯಾನ ಅಥವಾ ಕಾಂಟ್ಯಾಕ್ಟ್ ಚಾಲೆಂಜ್ ಅನ್ನುವಂಥದ್ದು. ಸೊ ಮೊದಲನೇದಾಗಿ ನಾನು ನಿಮ್ಮಿಂದಲೇ ಬಯಸ್ತೇನೆ, ಆದ್ರೆ ಅದಕ್ಕೂ ಮುನ್ನ, ಅದರ ಬಗ್ಗೆ ಮಾತನಾಡುವ ಮುನ್ನ, ಸದ್ಯ ಎದುರಾಗಿರುವಂತಹ ಪರಿಸ್ಥಿತಿ ಬಹುಶಃ ನಾವು ಯಾರು ಕೂಡ ಊಹೆ ಮಾಡಿಕೊಂಡಿರ್ಲಿಲ್ಲ ಅಥವಾ ನಿರೀಕ್ಷೆಗಳೇ ಇರಲಿಲ್ಲ ಇಂಥ ಒಂದು ಸಿಚುವೇಶನ್ ಎದುರಾಗಬಹುದು. ಇಷ್ಟು ದಿನಗಳ ಕಾಲ ನಾವು ಲಾಕ್ಡೌನ್ಗೆ ತುತ್ತಾಗ್ತೇವೆ ಅನ್ನುವಂತಹ ವಿಚಾರ. ಸೊ ಮೊದಲನೇದಾಗಿ ಆ ಒಂದು ವಿಚಾರದ ಬಗ್ಗೆ ತಮ್ಮ ಪ್ರತಿಕ್ರಿಯೆ? ಕೊರೋನಾ ಅನ್ನುವಂಥದ್ದು ಇಡೀ ಜಗತ್ತನ್ನ ಕಾಡಿದಂತ ಒಂದು ಸಮಸ್ಯೆ. ಬೇರೆ ಬೇರೆ ದೇಶಗಳು ಇದಕ್ಕೆ ಬಹಳಷ್ಟು ತುತ್ತಾಗಿವೆ. ನಮ್ಮ ದೇಶದಲ್ಲಿ ಅದರ ಪ್ರಮಾಣ ಸ್ವಲ್ಪ ಇನ್ನೂ ಕಡಿಮೆ ಇದೆ. ಪ್ರಮುಖವಾಗಿ ಚೈನಾ ಇರ್ಬೋದು, ಇಟಲಿ ಇರ್ಬೋದು, ಅಮೆರಿಕ ಇರ್ಬೋದು, ಅಲ್ಲೆಲ್ಲ ಜನ ತುಂಬಾ ತೊಂದರೆಗೆ ಒಳಗಾಗಿದ್ದಾರೆ. ನಮ್ಮ ಭಾರತಕ್ಕೆ ಒಂದು ಈ ದೃಷ್ಟಿಯಲ್ಲಿ ಒಂದು ಅಡ್ವಾಂಟೇಜ್ ಏನಾಯ್ತು ಅಂತ ಹೇಳಿದ್ರೆ, ಅವ್ರು ಯಾವ ತಪ್ಪುಗಳನ್ನ ಮಾಡಿದ್ರು ಅದನ್ನ ತಿದ್ದುಕೊಳ್ಳಿಕ್ಕೆ ಒಂದು ಅವಕಾಶ ಸಿಕ್ಕಿತು. ಆದ್ರೂ ಈ ಸಮಯದಲ್ಲಿ ಕೂಡ ನಾವು ಅದನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡದಿದ್ರೆ ಇವತ್ತೇನು ಇಟಲಿಯಲ್ಲಿ ಆಗಿದೆ, ಅಮೆರಿಕದಲ್ಲಿ ಅವರು ಹಿಡಿತಕ್ಕೆ ಸಿಗ್ತಲ್ಲ ಅಂತ ಪರಿಸ್ಥಿತಿ ಭಾರತದಲ್ಲಿ ಕೂಡ ಬರ್ತದೆ. ಆದ್ರಿಂದ ಈ ಕೊರೋನಾಗೆ ನಾವು ಏನ್ ಮಾಡ್ಬೇಕಾಗಿಲ್ಲ, ನಾವು ಕೇವಲ ಜಾಗೃತಿ ಮಾಡಿದ್ರೆ ಆಯ್ತು, ನಮ್ಮನ್ನು ನಾವು ರಕ್ಷಿಸಿಕೊಳ್ಬೇಕು. ನೀವು ಅದಕ್ಕೆ ಔಷಧಿ ಅಂತ ಏನಿಲ್ಲ. ಹೀಗಾಗಿ ಮುನ್ನೆಚ್ಚರಿಕೆ ಕ್ರಮಗಳು ಈಗೇನು ಲಾಕ್ಡೌನ್ ಮಾಡಿದ್ದಾರೆ, ಕಾರಣ ಏನು ಅಂತ ಹೇಳಿದ್ರೆ ನಾವೆಲ್ಲರೂ ಮನೆಯಿಂದ ಆಚೆ ಬರ್ದಿದ್ರೆ ಈ ಕೊರೋನಾ ನಮ್ಗೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಪ್ರಮುಖವಾಗಿ ಈ ಕಾರ್ಯಕ್ರಮದಲ್ಲಿ ಆಗ್ಬೇಕಾದದ್ದು ಏನು ಅಂತ ಹೇಳಿದ್ರೆ ಜಾಗೃತಿ ಕಾರ್ಯಕ್ರಮ. ಪ್ರತಿಯೊಬ್ಬರಿಗೂ ಈ ಕುರಿತಂತೆ ಮಾಹಿತಿ ಕೊಡ್ಬೇಕು. ಯಾಕಂದ್ರೆ ಇದೊಂದು ಮೊದಲನೇ ಸಲ ಈ ರೀತಿಯಾಗಿ ಆಗ್ತಾ ಇರೋದ್ರಿಂದ ಇದ್ರ ಬಗ್ಗೆ ಹೆಚ್ಚಿನ ಜನರಿಗೆ ಗೊತ್ತಿಲ್ಲ. ಇದು ಯಾವುದೋ ಒಂದು ಆರ್ಡಿನರಿ ಕೆಮ್ಮು, ನೆಗಡಿಯೋ, ಫ್ಲೂನೋ ಅಂದ್ಕೊಂಡು ಬಿಟ್ಟಿದ್ದಾರೆ. ಆದ್ರಿಂದ ಇದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದೆ ಇರೋದ್ರಿಂದ ಈ ಲಾಕ್ಡೌನ್ ಅನ್ನ ಸರಿಯಾದ ನಿಟ್ಟಿನಲ್ಲಿ ಜಾರಿಗೆ ತರಲಿಕ್ಕೆ ಸರ್ಕಾರಗಳು ಕೂಡ ಕಷ್ಟಪಡ್ತಾ ಇದೆ. ಆದ್ರಿಂದ ನಮ್ಮ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ, ನಮ್ಮ ಮಠದಿಂದ ಇದನ್ನ ಪ್ರತಿಯೊಬ್ಬರಿಗೂ ಕೂಡ ಇದನ್ನ ಏನಕ್ಕೆ ನಾವು ಮನೆಯಲ್ಲೇ ಇರಬೇಕು ಅನ್ನೋಂಥದ್ದನ್ನು ತಿಳಿಸ್ಬೇಕು ಅನ್ನೋ ದೃಷ್ಟಿಕೋನದಿಂದ ಒಂದು 4-5 ಪ್ರಮುಖವಾಗಿ ಕಾರ್ಯಕ್ರಮಗಳನ್ನ ಮಠದಿಂದ ಮಾಡಿದ್ವಿ. ಅದ್ರೊಳಗೆ ತಾವೇನೀಗ ಕಾಂಟ್ಯಾಕ್ಟ್ ಅಂಡ್ ಚಾಲೆಂಜ್ ಕ್ಯಾಂಪೇನ್ ಅಂತ ಹೇಳಿದ್ರಿ, ಅಂದ್ರೆ ಕರೆ ಮಾಡಿ ನಮ್ಮ ಆತ್ಮೀಯರನ್ನ ಜಾಗೃತಿಗೊಳಿಸೋದು, ಅದು ಪ್ರಮುಖವಾದಂಥದ್ದು. ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆಗೆ ಸ್ವಲ್ಪ ಕೈ ಜೋಡಿಸಿ ಯಾರು ಈ ಕೋವಿಡ್-19 ವೈಲೇಟ್ ಮಾಡ್ತಿದ್ರು ರೂಲ್ಸ್ ಅನ್ನ, ಅವರನ್ನು ಹಿಡಿದು ಅವರಿಗೆ ಜಾಗೃತಿ ಕೊಟ್ಟು ಅವರಿಂದ ಒಂದಷ್ಟು ಕ್ಷಮಿಸಿ ನಾನು ಕೋವಿಡ್-19 ಇದನ್ನ ನಿಷೇಧ ಮಾಡಿದ್ದೇನೆ ಅಂತ ಅದನ್ನ ಒಂದು ಫಲಕ ಇಡಿಸಿ ಅದನ್ನ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ಅಪ್ಲೋಡ್ ಮಾಡಿದ್ದೇವೆ. ಜೊತೆಗೆ ಮೇನ್ಲಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂದ್ರೆ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಿಕ್ಕಾಗಿ ಅಂಗಡಿಗಳ ಮುಂದೆ ಮಾರ್ಕಿಂಗ್ ಮಾಡೋದು ಮತ್ತು ಗ್ರಾಹಕರಿಗೆ ಮತ್ತು ವರ್ತಕರಿಗೆ ಇಬ್ಬರಿಗೂ ಕೂಡ ಅದರ ಕುರಿತಂತ ಅವೇರ್ನೆಸ್ ಕೊಡೋದು. ಸೊ ಈ ಕಾರ್ಯಕ್ರಮಗಳನ್ನ ದಿಲ್ರಾಜ್ ಆಳ್ವ ಅವ್ರ ನೇತೃತ್ವದಲ್ಲಿ ನಮ್ಮ ವಾಲಂಟಿಯರ್ಸ್ ಬಹಳ ಒಂದು ಎಫೆಕ್ಟಿವ್ ಆಗಿ ಅದನ್ನ ಮಾಡಿದ್ದಾರೆ. ಸೊ ಹೀಗಾಗಿ
ಇದ್ರ ಬಗ್ಗೆ ಜನರಿಗೆ ಇನ್ನಷ್ಟು ಮಾಹಿತಿ ಸಿಗಬೇಕು ಅನ್ನೋ ದೃಷ್ಟಿಕೋನದಿಂದ ಈಗ ಬೇರೆ ಬೇರೆ ಪ್ರಯತ್ನಗಳು ನಡೀತಾ ಇದೆ. ಅಂತ ಒಂದು ಪ್ರಯತ್ನಕ್ಕೆ ತಾವು ಕೂಡ ಕೈ ಜೋಡಿಸಿರೋದು ಬಹಳ ಸಂತೋಷ. ಇವತ್ತು ಅದರ ಕುರಿತಂತೆ ಒಂದಷ್ಟು ವಿಚಾರಗಳನ್ನು ಮಾಡೋಣ. ಎಸ್ ಸರ್, ಅಂದ್ರೆ ಡೀಟೇಲ್ ಆಗಿದ್ರ ಬಗ್ಗೆ ಮಾತ್ರ ಪ್ರಶ್ನೆ ಕೇಳ್ತೀನಿ. ಅದಕ್ಕೂ ಮುನ್ನ ನಾನು ದಿಲ್ರಾಜ್ ಆಳ್ವ ಅವರ ಬಳಿ ಕೇಳಬೇಕು. ಅಂದ್ರೆ ಸಾಮಾನ್ಯವಾಗಿ ನಾವು ಬಸ್ಗಳ ಸಂಚಾರ ಸ್ಥಗಿತ ಆಗಿರುವಂತದನ್ನು ನೋಡಿದ್ದೇವೆ. ಅಂದ್ರೆ ನಾನಾ ಕಾರಣಗಳಿಗಾಗಿ ನಡೆಯುವಂತ ಬಂದ್ಗಳಿರ್ಬೋದು ಅಥವಾ ಇನ್ನಿತರ ವಿಚಾರಗಳಿಗಾಗಿ ಬಸ್ಗಳು ಬಂದಾಗಿ ನಿಲ್ಲುವಂಥದ್ದು, ಇಷ್ಟೊಂದು ಸುದೀರ್ಘ ಅವಧಿಗೆ ನಿಂತಿರುವಂತದ್ದನ್ನ ಬಹುಶಃ ನಾವೆಲ್ಲರೂ ನೋಡಿಲ್ಲ. ಸೊ ಏನ್ ಹೇಳ್ತೀರಿ ಈ ಒಂದು ವಿಚಾರದ ಬಗ್ಗೆ? ಇವತ್ತು ಕೋವಿಡ್-19 ಇಂದ ನಮ್ಗೆ ಗೊತ್ತಿದೆ ಇಡೀ ದೇಶವೇ ಈ ಲಾಕ್ಡೌನ್ ಪರಿಸ್ಥಿತಿಯಲ್ಲಿದೆ. ಸೊ ನಮ್ಮ ಉದ್ಯಮ ಖಂಡಿತವಾಗಿ ನಷ್ಟದಲ್ಲಿದೆ, ಅದರ ಬಗ್ಗೆ ಏನು ಮಾತಾಡ್ಲಿಕ್ಕೇನಿಲ್ಲ. ಬಟ್ ಅದರ ಜೊತೆ ನಮಗೆ ಸಾಮಾಜಿಕ ಜವಾಬ್ದಾರಿ ಕೂಡ ಇದೆ. ಇವತ್ತು ಖಾಲಿ ಬಿಸ್ನೆಸ್ ಮಾತ್ರ ನಾವು ನೋಡ್ಕೊಳ್ಳಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ಫ್ಯೂಚರ್ ಏನಿದೆ, ಈ ಹೆಲ್ತ್ ಏನು ಎಮರ್ಜೆನ್ಸಿ ಏನಿದೆ ಅದಕ್ಕೆ ನಾವು ಜಿಲ್ಲಾಡಳಿತದ ಒಂದು ಕೈ ಬಲಪಡಿಸಬೇಕು. ನಾವು ಆ್ಯಕ್ಚುಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟಿಂದ ಅದು ಈ ಸೋಷಿಯಲ್ ಗ್ಯಾದರಿಂಗ್ ಜಾಸ್ತಿ ಆಗ್ತದೆ. ಸೊ ನಮ್ಗೆ ಯಾವಾಗ DC ಅವರು ನಮಗೇನು ತಿಳಿಸಿದ್ರು, ಇಮಿಡಿಯೇಟ್ ಆಗಿ ನಾವು ಅದಕ್ಕೆ ರೆಸ್ಪಾಂಡ್ ಮಾಡಿದ್ದೇವೆ. ನಮ್ಮ ಜವಾಬ್ದಾರಿ ಏನಿದೆ, ಸಮಾಜಕ್ಕೆ ನಮ್ದೇನು ಜವಾಬ್ದಾರಿ ಇದೆ, ಇಮಿಡಿಯೇಟ್ ಆಗಿ ನಾವು ಬಸ್ಗಳನ್ನು ಬಂದ್ ಮಾಡಿ ಸೋಷಿಯಲ್ ಏನು ಡಿಸ್ಟೆನ್ಸಿಂಗ್ ಇದೆ, ಗ್ಯಾದರಿಂಗ್ ಇದೆ, ನಾವು ಬಸ್ ಸ್ಟಾರ್ಟ್ ಮಾಡಿದ ತಕ್ಷಣ ಈ ಪಬ್ಲಿಕ್ ಮೂವ್ಮೆಂಟ್ ಜಾಸ್ತಿ ಆಗ್ತದೆ. ಇದನ್ನು ಮನಗಂಡು ನಾವು ಇಮಿಡಿಯೇಟ್ ಆಗಿ ಬಸ್ಸನ್ನು ಕ್ಲೋಸ್ ಮಾಡಿದ್ದೇವೆ. ಈಗ ಇದರೊಟ್ಟಿಗೆ ನಮ್ಮ ಉದ್ಯಮಕ್ಕೆ ನಷ್ಟ ಅಂತೂ ಖಂಡಿತ ಆಗಿದೆ. ನಾವು ನಮ್ಮ ಬೇಡಿಕೆ ಏನಿದೆ, ಈಗ ಬೇಡಿಕೆ ಇಡುವಂಥ ಸಮಯ ಅಲ್ಲ. ಯಾಕಂತ ಹೇಳಿದ್ರೆ ಸರ್ಕಾರ ಅವರದೇ ಒಂದು ಏನು ಕಷ್ಟದಲ್ಲಿದ್ದಾರೆ. ಸೊ ಆದ್ರೂ ಕೂಡ ನಾವು ಆಸ್ ಅ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಅಸೋಸಿಯೇಷನ್ ವತಿಯಿಂದ ಹಲವಾರು ಬೇಡಿಕೆಗಳನ್ನ ಇಟ್ಟಿದ್ದೇವೆ. ಅದು EMI ಆಗಿರ್ಬೋದು, ನಮ್ಮ ಟ್ಯಾಕ್ಸ್ ಆಗಿರ್ಬೋದು. ನೋಡು, ಅದು ಮುಂದಿನ ದಿನಗಳಲ್ಲಿ ಏನು ನಮ್ಗೇನು ಸರ್ಕಾರ ಏನು ಬೆನಿಫಿಟ್ ಕೊಡ್ತದೆ ಅದು ಈಗಿನ ಸದ್ಯದ ದಿನಗಳಲ್ಲಿ ನಾವು ಇದರ ಬಗ್ಗೆ ಈ ಮಹಾಮಾರಿ ಹೇಗೆ ನಮ್ಮ ದೇಶದಿಂದ ಹೇಗೆ ನಾವು ಇದನ್ನು ಹೋಗ್ಲಾಡಿಸಿ ಅದರ ಬಗ್ಗೆ ನಾವು ಇವತ್ತು ಜಾಸ್ತಿ ಇದು ಮಾಡ್ಲಿಕ್ಕೆ. ಓಕೆ ಸ್ವಾಮೀಜಿ, ನಾನು ಮತ್ತೆ ಬರ್ತೇನೆ. ಅಂದ್ರೆ ಕಾಂಟ್ಯಾಕ್ಟ್ 10 ಅನ್ನುವಂತ ಒಂದು ಅಭಿಯಾನ ನಡೀತಾ ಇದೆ. ಸೊ ಏನಿದೆ ಆಕ್ಚುಲಿ, ಹೇಗೆ ಆರಂಭ ಆಯಿತು, ಅಂದ್ರೆ ಪರಿಕಲ್ಪನೆ ಹುಟ್ಟುಕೊಂಡದ್ದು ಹೇಗೆ ಅನ್ನುವಂಥದ್ದು? ಈ ಕಾರ್ಯಕ್ರಮಗಳನ್ನ ನಾನು ಹೇಳಿದೆ ಆವಾಗಲೇ, ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಜೊತೆಗೆ ಸೇರ್ಕೊಂಡು ಒಂದು 80 ತಂಡಗಳನ್ನು ಮಾಡಿಕೊಂಡು ಅಲ್ಲಲ್ಲಿ ನಿಂತ್ಕೊಂಡು ನಾವು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇದ್ವಿ. ಅದ್ರ ಬಳಿಕ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ಶಾಪ್ಗಳ ಮುಂದೆ ಮಾರ್ಕಿಂಗ್ ಅನ್ನು ಮಾಡ್ತಿದ್ವಿ. ಒಂದೊಂದು ಮೀಟರ್ ಹಾಗೆ 3 ಫೀಟ್ಗೆ ಡಿಸ್ಟೆನ್ಸಲ್ಲಿ. ಸೊ ಆ ಬಳಿಕ ಏನಾಯಿತು ಅಂತ ಹೇಳಿದರೆ ಕಂಪ್ಲೀಟ್ ಲಾಕ್ಡೌನ್ ಆಯಿತು. ಅಂದರೆ ಯಾರೂ ಹೊರಗೆ ಬರಬಾರ್ದು ಅಂತ ಸರ್ಕಾರದಿಂದ, ವಿಶೇಷವಾಗಿ ಜಿಲ್ಲಾಡಳಿತದಿಂದ ಇದಕ್ಕೆ ನಿರ್ದೇಶನ ಬಂತು. ಅವಾಗ ನಾನು ಯೋಚನೆ ಮಾಡ್ತಾ ಇದ್ದೆ, ನಾನು ಸಾಮಾನ್ಯವಾಗಿ ನಮ್ಮ ಆತ್ಮೀಯರಿಗೆಲ್ಲ ಫೋನ್ ಮಾಡಿ ಹೇಳ್ತಾ ಇದ್ದೆ, ಇದೇನು ಈ ಕೊರೋನಾನ ಹೇಗೆ ತಡೆಗಟ್ಟಬಹುದು, ನೀವೇನು ಮಾಡಬೇಕು ಅಂತ. ಅವಾಗ ನನಗನ್ನಿಸ್ತು, ಇದನ್ನು ನಾನು ಒಬ್ಬನೇ ಮಾಡೋದಕ್ಕೆ ಹೇಗೂ ನಮ್ಮ ಆಶ್ರಮದ ಸ್ವಯಂ ಸೇವಕರಿದ್ದಾರೆ, ಹಾಗೆ ನಮ್ಮ ಆಶ್ರಮದ ಭಕ್ತರಿದ್ದಾರೆ, ಅವರಿಗೂ ಕೂಡ ಇದೇ ಥರದ್ದು ಮಾಡಿ ಅಂತ ವಿನಂತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ ನಾನು. ಯಾಕಂದರೆ ನಾನು ಆವಾಗಲೇ ಹೇಳಿದಾಗೆ ಈ ಕೋವಿಡ್-19 ಅಥವಾ ಕೊರೋನಾ ವೈರಸ್ ಅನ್ನ ಒಂದು ದೂರ ಮಾಡಬೇಕು ಅಂದ್ರೆ ಜಾಗೃತಿ ಮುಖ್ಯ. ಅದಕ್ಕೆ ಅಂದ್ರೆ ಮನೆಯಿಂದ ಆಚೆ ಬರಬಾರ್ದು ಅನ್ನುವಂಥದ್ದು. ನಿಮ್ಮ ಮನೆಗೆ ಬೇರೆದವ್ರನ್ನ ಕರ್ಕೊಳ್ಬಾರ್ದು, ನೀವು ಮನೆಯಿಂದ ಆಚೆ ಬರಬಾರ್ದು. ಒಂದ್ ವೇಳೆ ಹೊರಗೆ ಬಂದ್ರೆ ಆ ಸಾಮಾಜಿಕ ಅಂತರವನ್ನು ಮಾಡ್ತೀನಿ. ಮಾಹಿತಿ ಪಡ್ತೀನಿ. ಒಬ್ರು ಕರೆಯನ್ನ ಮಾಡಿದ್ದಾರೆ, ಅವರ ಅಭಿಪ್ರಾಯಗಳನ್ನ ಕೇಳೋಣ. ಹಲೋ 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 ನಮಸ್ತೆ. ಹಲೋ ಹಲೋ ಎಸ್ ಸರ್, ಹಲೋ, ಕಾರಣದಿಂದ ಕರೆ ಕಡಿತಗೊಂಡಿದೆ ಅಂತ ಅನ್ಸುತ್ತೆ. ಎಸ್ ಸ್ವಾಮೀಜಿ, ಹೇಳ್ತಾ ಇದ್ದೀನಿ. ಅದೇ ಸಾಮಾಜಿಕ ಅಂತರವನ್ನ ಕಾಪಾಡ್ಕೊಳ್ಬೇಕು ಅಂತ ಹೇಳಬೇಕು ಅಂತ. ಹೀಗಾಗಿ ನಾನು ನಮ್ಮ ಸ್ವಯಂ ಸೇವಕರನ್ನ ನಾವೊಂದು ವಾಟ್ಸಪ್ ಗ್ರೂಪ್ ಮಾಡಿದ್ವಿ, ಕೂಡ್ಲ ಅಗೇನೆಸ್ಟ್ ಕೋವಿಡ್-19 ಅಂತ ಹೇಳಿ. ಅಲ್ಲಿ ಈ ಮೆಸೇಜ್ ಅನ್ನು ಹಾಕಿದೆ. ನಾನು ಈಗಾಗಲೇ ನಮ್ಮ ಆತ್ಮೀಯರಿಗೆಲ್ಲ ಫೋನ್ ಮಾಡಿ ಹೇಳ್ತಾ ಇದ್ದೇನೆ, ಪ್ರತಿನಿತ್ಯ ಒಂದು 10-20 ಜನರಿಗೆ, ಇದನ್ನ ನೀವೆಲ್ಲ ತಗೊಂಡ್ರೆ ಹೇಗಿರ್ತದೆ, ನೀವು ಕೂಡ ಈ ಥರದ್ದು ಮಾಡಿ ಅಲ್ಲ ಅಂತಂದಾಗ ಇದಕ್ಕೊಂದು ಯೋಜನಾ, ಒಂದು ಪ್ರಾಜೆಕ್ಟ್ ರೂಪದಲ್ಲಿ ಮಾಡೋಣ ಅಂತ ಹೇಳಿ, ಯಾಕಂದ್ರೆ ಒಂದು ಸ್ವಲ್ಪ ಸೀರಿಯಸ್ನೆಸ್ ಬರ್ತದೆ ಅಂತ ಹೇಳಿ ನಾವು ಇದನ್ನ ಕಾಂಟ್ಯಾಕ್ಟ್ 10 ಚಾಲೆಂಜ್ ಕ್ಯಾಂಪೇನ್ ಅಂತ ಹೇಳಿ, ಅಂದ್ರೆ ಪ್ರತಿನಿತ್ಯ ನಮ್ಮ ಆತ್ಮೀಯರು ಪರಿಚಿತರನ್ನ 10 ಜನರನ್ನ ಸಂಪರ್ಕ ಮಾಡ್ಬೇಕು ನಾವು ಅನ್ನೋಂಥದ್ದು. ನಾ 10 ಜನರನ್ನ ಸಂಪರ್ಕ ಮಾಡ್ತೇನೆ, ಅವ್ರು 10 ಜನರನ್ನ ಸಂಪರ್ಕ ಮಾಡ್ತಾರೆ, ಅವ್ರು 10 ಜನರನ್ನ, ಅದೇ ರೀತಿ ಹೋಗ್ಬೇಕು ಅಂತ ಯೋಚನೆ ಮಾಡಿದೆ. ಹಾಗೆ ನಾವೊಂದು ಅದಕ್ಕೆ ನಿಯಮಗಳನ್ನ ಮಾಡಿದ್ವಿ. ಪ್ರಮುಖವಾಗಿ 3 ವಿಷಯಗಳನ್ನ ಅವ್ರಿಗೆ ಮನದಟ್ಟು ಮಾಡೋದು. ಯಾವುದಂದ್ರೆ, ಯಾವುದೇ ಕಾರಣಕ್ಕೂ ಅವರು ಮನೆಯಿಂದ ಆಚೆ ಬರಬಾರ್ದು. ಮನೆಯಿಂದ ಬರೋದನ್ನ ತುಂಬಾ ರಿಸ್ಟ್ರಿಕ್ಟ್ ಮಾಡ್ಕೊಳ್ಬೇಕು. ಮನೆಗೆ ಎಂತ ಆತ್ಮೀಯರಾದ್ರೂ ಕೂಡ ಅವ್ರ ಮನೆಗೆ ಇನ್ನೊಬ್ಬರು ಕರ್ಕೊಳ್ಬಾರ್ದು.
ಇದನ್ನು ತುಂಬಾ ಒತ್ತಿ ಹೇಳಬೇಕು. ಈಗ ಸಾಮಾನ್ಯವಾಗಿ ಏನಾಗ್ತಾ ಇದೆ ಅಂದ್ರೆ ನಾವು ಸ್ವಲ್ಪ ಭಾವನಾತ್ಮಕ ಜೀವಿಗಳಾದ್ರಿಂದ ನಿಜ. ಪಕ್ಕದ ಮನೆಯವರು ಯಾರೋ ಒಂದ್ ಸ್ವಲ್ಪ ಫ್ರೀ ಇದಾರೆ ಅಂತ ಹೇಳಿ ನಾವು ಅವ್ರನ್ನ ಕರ್ಕೊಂಡ್ಬಿಡ್ತೇವೆ. ಮೂರನೇ ವಿಷಯ, ನಾವೇನ್ ಹೇಳ್ತೀವಿ, ಹೊರಗೆ 8 ಅಥವಾ 10 ದಿವಸ ಒಂದೇ ಸಲ ನೀವು ರೇಷನ್ ತರ್ಲಿಕ್ಕೆ ಹೋಗಿ ಅಥವಾ ತರಕಾರಿಗಳನ್ನ ತರ್ಲಿಕ್ಕೆ ಹೋಗಿ ಬಂದ ತಕ್ಷಣ ಅದನ್ನ ಕಂಪ್ಲೀಟ್ ಸ್ಯಾನಿಟೈಸ್ ಮಾಡಿ ಮತ್ತು ನೀವು ಕೂಡ ಸ್ನಾನ ಮಾಡಿ, ಯಾವುದೇ ಮನೆಯಲ್ಲಿ ಐಟಮ್ಗಳನ್ನ ಮುಟ್ಟಬಾರ್ದು. ಈ 3 ವಿಷಯಗಳನ್ನ ಮನದಟ್ಟು ಮಾಡಬೇಕು ಈ ಫೋನಲ್ಲಿ ಅಂತ ಹೇಳಿ ಈ ಕ್ಯಾಂಪೇನಿಂಗ್ ಆರಂಭ ಆಯಿತು. ಎಸ್ ಸರ್. ರೆಸ್ಪಾನ್ಸ್ ಹೇಗಿತ್ತು ಅನ್ನುವಂಥದ್ದು ಅಂದ್ರೆ ಬಹುಶಃ ಎಲ್ಲವನ್ನು ಕೂಡ ಎಕ್ಸಿಕ್ಯೂಟ್ ಮಾಡುವಲ್ಲಿ ತಮ್ಮ ಪಾತ್ರ ಮಾತ್ರದ್ದಾಗಿತ್ತು. ಇದಕ್ಕೆ ಜನರ ರೆಸ್ಪಾನ್ಸ್ ಹೇಗಿದೆ ಅಂತ? ಇಲ್ಲ, ನಮ್ಮ ವಾಲಂಟಿಯರ್ಸ್ ಈ ಕಾರ್ಯಕ್ರಮಗಂತಲ್ಲ, ನಮ್ಮ ಸ್ವಚ್ಛ ಮಂಗಳೂರು ಕಾರ್ಯಕ್ರಮದಿಂದ ಎಲ್ಲ ಕಾರ್ಯಕ್ರಮ, ಮಠದ ಏನು ಕಾರ್ಯಕ್ರಮ ಇದೆ ಅದಕ್ಕೆಲ್ಲ ಒಳ್ಳೆ ರೆಸ್ಪಾನ್ಸ್ ಖಂಡಿತವಾಗಿ ಸಿಗ್ತಾ ಇದೆ. ಈ ಕಾರ್ಯಕ್ರಮ ಸ್ವಾಮೀಜಿಯವರು ನಮ್ಮ ಕಮಿಷನರ್ ಆದ ಹರ್ಷ ಅವರು ಏನು ಸಭೆ ನಡೆಸಿದಾಗ ಹಲವಾರು ಸಲಹೆಗಳು ಬಂತು. ಆ ಸಲಹೆಗಳು ಸ್ವಾಮೀಜಿಯವರು ಕೂಡ 2-3 ಸಲಹೆಗಳನ್ನು ಕೊಟ್ಟಾಗ ಕೂಡ ಒಂದು ಸ್ಪೋರ್ಟಿವ್ ರೀತಿಯಲ್ಲಿ ಹರ್ಷ ಅವರು ಅದನ್ನು ತಗೊಂಡ್ರು. ಇನ್ನೊಂದು ಅವರ ಅಭಿಪ್ರಾಯ ಏನಿತ್ತು ಅಂತ ಹೇಳಿದ್ರೆ, ಈ ಪೊಲೀಸ್ ರೀತಿಯಲ್ಲಿ ಏನು ಈ ಲಾತಿಯಿಂದ ಬಿಟ್ಟು ಬೇರೆ ಏನಾದರೂ ಒಂದು ಸೋಷಿಯಲ್ ಅವೇರ್ನೆಸ್ ಮಾಡಬೇಕಂತ ದೃಷ್ಟಿಯಿಂದ ಪ್ಲಕ್ಕಾರ್ಡ್ಗಳನ್ನು ಇಟ್ಕೊಂಡು ಅವರಿಗೆ ಒಂದು ಮುಜುಗರ ತರುವಂಥ ರೀತಿಯಲ್ಲಿ ಪ್ಲಕ್ಕಾರ್ಡ್ಗಳನ್ನ ಇಟ್ಕೊಳ್ಬೇಕಂತೇಳಿ ಅವರ ಸಜೆಷನ್ ಬಂತು. ಅದಕ್ಕೆ ನಮ್ಮ ವಾಲಂಟಿಯರ್ಸ್ ಡೇ 1 ಅದೇ ಅವ್ರು ಹೇಳಿದ್ದು ಬೆಳಿಗ್ಗೆ, ಸಂಜೆಯಿಂದ ನಮ್ಮ ಕಾರ್ಯಕರ್ತರು ಅದಕ್ಕೆ ರೆಡಿಯಾಗಿದ್ದಾರೆ. ಅದನ್ನು ಇಮಿಡಿಯೇಟ್ ಸ್ಟಾರ್ಟ್ ಮಾಡಿ ಪ್ರತಿ ಸ್ಟೇಷನ್ಗೆ 4 ವಾಲಂಟಿಯರ್ಸ್ಗಳನ್ನು ಕೊಟ್ಟಿದ್ದೇವೆ ನಾವು. ಅದರೊಟ್ಟಿಗೆ ಒಂದು ಪೊಲೀಸ್ ಸಿಬ್ಬಂದಿ ಕೂಡ ಇದ್ರು. ಅದು 2-3 ದಿವಸದಿಂದ ನಿರಂತರವಾಗಿ ನಡೀತಾ ಕಾರ್ಯಕ್ರಮ. ಒಳ್ಳೆ ರೆಸ್ಪಾನ್ಸ್ ಇದೆ. ಯಾಕಂತ ಹೇಳಿದ್ರೆ ಜನರಿಗೆ ಇವತ್ತು ಪೊಲೀಸ್ ಭಾಷೆಯಲ್ಲಿ ಹೇಳಿದ ತಕ್ಷಣ ಅದಕ್ಕೆ ಘರ್ಷಣೆ ಅದಿದೆಲ್ಲ ಆಗೋಕ್ಕಿಂತ ಇದೊಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಅವ್ರದ್ದು ಕೂಡ ರೆಸ್ಪಾನ್ಸಿಬಿಲಿಟಿ, ಅನಗತ್ಯ ಹೊರಗೆ ಬರಬಾರ್ದಂತ ಕಾರ್ಯಕ್ರಮಕ್ಕೆ ನಾವು ಅದಕ್ಕೆ ಜೋಡಿಸಿದ್ದೇವೆ. ಮತ್ತು ಸ್ವಾಮೀಜಿಯವರ ಏನು ಇದು ನಮ್ಮ ಚಾಲೆಂಜ್ ಏನಿದೆ, ಈ ಕಾಲ್ 10, ಹೌದು, ಅದಕ್ಕೆ ಕೂಡ ನಮ್ಮ ಗ್ರೂಪಲ್ಲಿ ಎಷ್ಟು ಜನ ಇದ್ದಾರೆ ಎಲ್ಲರೂ ಸಹಕರಿಸ್ತಾರೆ. ಮತ್ತು ನಾವೀಗ 10 ಜನ ಕಾಲ್ ಮಾಡಿ ನಾವು ಅವ್ರದ್ದು ಹೇಳ್ತಾ ಇದ್ದೇವೆ, ನೀವು ಕೂಡ ಕಾಲ್ ಮಾಡಿ ಅಂತೇಳಿ. ಸೊ ಒಳ್ಳೆ ಒಂದು ರೆಸ್ಪಾನ್ಸ್ ಇದೆ. ಇಲ್ಲಿ ಮಂಗಳೂರಲ್ಲಿ ಮಾತ್ರ ಅಲ್ಲ, ಇದನ್ನು ಮಂಗಳೂರಿನಿಂದ ನಮ್ಮ ಮಠದ ಬಿಜಾಪುರ ಆಗಿರ್ಬೋದು, ಹಲವಾರು ವೆಸ್ಟ್ ಬೆಂಗಾಲ್ ಅಲ್ಲಿ ಕೂಡ ಇದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಸೊ ಅಲ್ಲಿ ನಾವು ಒಂದು ಬಿಜಾಪುರದಲ್ಲಿ ಅಂತೂ ಅದೊಂದು ದೊಡ್ಡ ಮಟ್ಟದಲ್ಲಿ DC ಅವರಾಗಿರ್ಬೋದು, ಕಮಿಷನರ್ ಆಗಿರ್ಬೋದು, ಇದನ್ನೆಲ್ಲ ಬಾರಿ ದೊಡ್ಡ ಪ್ರಚಾರ ಸಿಕ್ಕಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ. ಎಸ್, ಮಾತನಾಡೋದಕ್ಕೆ ಒಬ್ಬರು ಕಾಲರ್ ಇದ್ದಾರೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ ಅಂತ? ಸ್ವಾಮೀಜಿ ನಮಸ್ತೆ. ನಮಸ್ತೆ. ಪ್ರವೀಣ್ ಶೆಟ್ಟಿ ಮಾತಾಡ್ತಿದ್ದೀನಿ ಮಂಗಳೂರಿಂದ. ನಮಸ್ಕಾರ ಪ್ರವೀಣ್ ಅವರು, ಹೇಳಿ. ಸ್ವಾಮೀಜಿ, ನಾನು ನಿಮ್ಗೆ ಮೊದಲಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಈ ಒಂದು ಮಹಾಮಾರಿಯ ವಿರುದ್ಧ ತಾವೊಂದು ಏನೋ ಒಂದು ಕ್ಯಾಂಪೇನ್ ಆರಂಭಿಸಿದ್ದೀರಿ, ಬಹಳ ಒಂದು ಉತ್ತಮವಾದ ಕೆಲಸ ಮಾಡ್ತಾ ಇದ್ದೀರಿ. ನಾನು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದೀನಿ. ಈಗಾಗಲೇ ಒಂದು 100 ಜನಕ್ಕೂ ಮಿಕ್ಕಿ ನಾನು ಕಾಲ್ ಮಾಡಿದ್ದೀನಿ. ಬಹಳ ಸಂತೋಷ. ಇದನ್ನ ಬಹಳ ಒಂದು ಒಳ್ಳೆ ಅನುಭವ ಆಗ್ಲಿ. ಇದು ಇನ್ನೊಂದಷ್ಟು ಜನರಿಗೆ ಮುಟ್ಟಬೇಕು ಅನ್ನುವಂಥದ್ದು ನಮ್ಮ ಆಶಯ. ಹಾಗೆ ನೀವು ಯಾರ್ಯಾರಿಗೆ ಕಾಲ್ ಮಾಡ್ತೀರೋ ಅವರು ಕೂಡ ಇದನ್ನ ಹೇಳಿ. ಬೇರೆ ಬೇರೆ ಊರಲ್ಲಿದ್ದವರಿಗೆ ಒಂದು ಮಾತಾಡ್ಲಿಕ್ಕೆ ಅವಕಾಶ ಆಯ್ತು. ಅಲ್ಲಿಯ ಪರಿಸ್ಥಿತಿ ಏನು ಅಂತ ನಮ್ಗೆ ಜಾಗೃತಿ ವಹಿಸ್ಲಿಕ್ಕೂ ಒಂದು ನಮ್ಗೆ ಅವಕಾಶ ಆಯ್ತು ನಿಮ್ಮಿಂದಾಗಿ. ಮತ್ತೆ ಬೇರೆ ಏನಾದ್ರು ಯೋಜನೆ ಇದೆಯಾ ಸ್ವಾಮೀಜಿ? ಏನಿಲ್ಲ, ನೀವು ಈಗೇನೋ 10 ಜನರಿಗೆ ಕಾಲ್ ಮಾಡ್ತಾ ಇದ್ದೀರಿ, ಅವ್ರಿಗೂ ಕೂಡ ಅದೇ ರೀತಿಯಾಗಿ ವಿನಂತಿ ಮಾಡ್ಕೊಡಿ. ಅವರು ಕೂಡ ಆ 3 ವಿಚಾರಗಳನ್ನ ಪ್ರಮುಖವಾಗಿ, ಒಂದು ಮನೆಯಲ್ಲೇ ಇರಬೇಕು, ಬೇರೆದವ್ರನ್ನ ಮನೆಯೊಳಗೆ ಕರ್ಕೊಳ್ಬಾರ್ದು ಯಾವುದೇ ಕಾರಣಕ್ಕೂ, ಮತ್ತು 8ರಿಂದ 10 ದಿವಸಕ್ಕೆ ಒಂದೇ ಸಲ ಹೊರಗೆ ಹೋಗಿ ತರಕಾರಿ ಅಥವಾ ಪ್ರಾವಿಷನ್ಸ್ ಮತ್ತೆ ಏನ್ ಬೇಕಾದ್ರೂ ತಂದು ಅದನ್ನ ಕಂಪ್ಲೀಟ್ ಅದನ್ನ ಸ್ವಚ್ಛ ಮಾಡಿ ಇವರು ಕೂಡ ಸ್ನಾನ ಅಥವಾ ಮಾಡಬೇಕು ಅನ್ನೋಂಥದ್ದು. ಈ 3 ವಿಚಾರಗಳನ್ನ ಅವರು ಕೂಡ ತಮ್ಮ ಫ್ರೆಂಡ್ಸ್ ಮತ್ತೆ ರಿಲೇಟಿವ್ಸ್ ಕೂಡ ಹೇಳಲಿ ಅಂತ ನೀವು ಒಂದು ವಿನಂತಿ ಮಾಡಿ. ಇದಕ್ಕೆ ಹೆಚ್ಚು ಜನ, ಇದಕ್ಕೆ ಬೇಕಾದದ್ದು ಮುಖ್ಯವಾಗಿ ಜಾಗೃತಿ. ಸೊ ಅದರಿಂದ ಜಾಗೃತಿಯನ್ನು ಹೇಗೆ ಉಂಟು ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಈಗ ನಾನು ಈಗ ತನಕ ಬೆಂಗಳೂರಲ್ಲಿ ಬರುವಾಗ ದಾರಿಯಲ್ಲಿ ನೋಡ್ತಾ ಇದ್ದೆ, ಕಂಪ್ಲೀಟ್ ಲಾಕ್ಡೌನ್ ಆಗಿದೆ, ಹೆಚ್ಚಿನ ಜನ ಕಾಣೋದಿಲ್ಲ. ಸೊ ಬಹಳ ಸಂತೋಷದ ವಿಚಾರ. ಮಂಗಳೂರಿನ ಮಟ್ಟಿಗೆ ಇದು ತುಂಬಾ ಯಶಸ್ವಿ ಆಗಿದೆ ಅಂತ ನನಗೆ ಒಂದು ವೈಯಕ್ತಿಕವಾಗಿ ಅನ್ನಿಸ್ತದೆ. ಅದಕ್ಕೆ ನಿಮ್ಮಂತವರ ಒಂದು ಸಹಕಾರ ಇರೋದ್ರಿಂದ ಇದೆಲ್ಲ ಸಾಧ್ಯವಾಗಿದೆ ಪ್ರವೀಣ್. ಆಯ್ತು, ಧನ್ಯವಾದಗಳು ಪ್ರವೀಣ್ ಅವರೇ, ಕರೆಯನ್ನ ಮಾಡಿದ್ದಕ್ಕಾಗಿ. ಅಂದ್ರೆ ಬಹುಶಃ ಇದೇ ತರ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ತಾವು ಹೇಳ್ತಾ ಇದ್ರಿ, ಅಂದ್ರೆ ದೂರದ ಊರುಗಳಲ್ಲೂ ಕೂಡ ಇದು ಇಂಪ್ಯಾಕ್ಟ್ ಆಗಿದೆ. ಅದೇ ಒಂದು ವೆಸ್ಟ್ ಬೆಂಗಾಲ್ ಅಲ್ಲಿ ಜಲ್ಪೈಗುರಿ ಅಂತ ಇದೆ, ಅಲ್ಲಿ ನಾನು ನಮ್ಮ ಸ್ವಾಮೀಜಿ ಅವರೊಬ್ಬರು ಇದ್ರು, ಅವ್ರಿಗೆ ಇದು ಬಹಳ ಖುಷಿ ಆಯ್ತು. ಯಾಕೆ ಖುಷಿ ಆಗ್ಲಿಕ್ಕೆ ಇದೊಂದು ಕಾರಣ ಏನು ಅಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ಕೂಡ ಸೇವೆ ಮಾಡ್ಬೇಕು ಅಂತ ಇರ್ತದೆ. ಈ ಕೊರೋನಾವನ್ನು ತಡೆಗಟ್ಟಲು ಏನಾದ್ರೂ ನಾವು ಮಾಡ್ಬೇಕು ಅನ್ನೋಂಥದ್ದು ಎಲ್ಲರ ಮನಸ್ಸಲ್ಲಿ ಇರ್ತದೆ. ಅದಕ್ಕೆ ಹೊರಗೆ ಹೋಗ್ಲಿಕ್ಕೆ ಆಗಲ್ವಲ್ಲ, ಮನೆಯಲ್ಲೇ ಏನ್ ಮಾಡಬಹುದು ಅನ್ನುವ ವಿಚಾರ ಬಂದಾಗ, ಇದು ಮನೆಯಲ್ಲೇ ಇದ್ದು ಈಗ ಹೇಗೂ ಫ್ರೀ ಇರ್ತೇವೆ, ನಾವು ಕೂಡ ಫ್ರೀ ಇರ್ತೇವೆ, ಅವರು ಕೂಡ ಫ್ರೀ ಇರ್ತಾರೆ. ಒಂದು ಫೋನ್ ಮಾಡೋದ್ರ ಮೂಲಕ ನಾವು ಅವರಿಗೆ ಒಂದು ನಮ್ಮ ಎಲ್ಲ ಒಂದು ಸುಖ ದುಃಖಗಳನ್ನು ಕೇಳಲಿಕ್ಕೆ ಆಗ್ತದೆ. ಜೊತೆಗೆ ಕೊರೋನಾದ ಬಗ್ಗೆನೂ ಮಾಹಿತಿ
ಕೊಟ್ಟಾಗ್ತದೆ. ಅಲ್ಲಿದ್ದು ಪರಿಸ್ಥಿತಿಗಳನ್ನ ಈಗೇನು ಪ್ರವೀಣ್ ಅವ್ರು ಹೇಳಿದ್ರು, ನಾವು ಕೂಡ ಅಲ್ಲಿದ್ದು ವಿಚಾರಗಳನ್ನ ಕೇಳ್ಕೊಳ್ಳಿಕ್ಕೆ ಆಗ್ತದೆ ಅಂತ ಹೇಳಿ. ಸೊ ಈ ದೃಷ್ಟಿಯಿಂದ ಇದು ಸಕ್ಸಸ್ ಆಗ್ಲಿಕ್ಕೆ ಇದು ಕಾರಣ. ಸೊ ಇದನ್ನ ಎಲ್ಲರೂ ಬಹಳ ಸಂತೋಷದಿಂದ ಮಾಡ್ತಾ ಇದ್ದಾರೆ ಮತ್ತು ಇದೊಂದು ಒಳ್ಳೆಯ ಕಾರ್ಯಕ್ರಮ ಅಂತ ಅನಿಸಿದೆ. ಆದ್ರಿಂದ ಇದು ಸ್ಪ್ರೆಡ್ ಆಗ್ತಾ ಇದೆ. ಈಗ ನಾನು ವೆಸ್ಟ್ ಬೆಂಗಾಲ್ ಜಲ್ಪೈಗುರಿ ಅಂತ ಹೇಳಿದೆ, ವಿಜಯಪುರದಲ್ಲಿ ವಿವೇಕಾನಂದ ಸೇವಾ ಕೇಂದ್ರ ಅಂತ ಅವರು ಬಹಳ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಇನ್ನೊಂದು ಅಲ್ಲೇ ಬಿಜಾಪುರದ ಹತ್ರ ಕಣ್ಣೂರ್ ಅಂತ ಇದೆ, ಶಾಂತಿ ಕುಟೀರ ಕಣ್ಣೂರ್ ಅಂತ ಇದೆ, ಅವರು ಕೂಡ ತುಂಬಾ ಅವರಿಗೆ ಡಿವೋಟಿಸ್ ಇದ್ದಾರೆ. ಅವರು ಇನ್ನೂ ಸ್ವಲ್ಪ ಇದನ್ನ ವಿಭಿನ್ನವಾಗಿ ಮಾಡ್ತಾ ಇದ್ದಾರೆ. ನಾವು ಕೇವಲ 3 ಅಂಶಗಳನ್ನು ಮಾತ್ರ ಹೇಳ್ತಾ ಇದ್ದೇವೆ, ಆದ್ರೆ ಅವರು ಅದಕ್ಕೆ ಇನ್ನೊಂದು 5-6 ಪಾಯಿಂಟ್ ಸೇರಿಸ್ಕೊಂಡಿದ್ದಾರೆ. ಬಹಳ ಅದ್ಭುತವಾಗಿ ಕಾರ್ಯಕ್ರಮ ನಡೀತಾ ಇದೆ. ಒಟ್ಟಾರೆಯಾಗಿ ಇದು ಜನರಿಗೆ ತಲುಪಬೇಕು ಅಂತ ಹೇಳಿ ಮತ್ತು ಎಲ್ಲಾ ಮಾಧ್ಯಮದಲ್ಲಿ ವಿಶೇಷವಾಗಿ ನ್ಯೂಸ್ ಪೇಪರ್ಗಳಲ್ಲಿ ಬಂದಿದೆ. ಇವತ್ತಿನ ವಿಜಯ ಕರ್ನಾಟಕ ಬೋಧಿ ವೃಕ್ಷದಲ್ಲಿ ಬಂದಿದೆ ಶನಿವಾರದ್ದು. ಅದರಿಂದ ತುಂಬಾ ಕಾಲ್ಗಳೆಲ್ಲ ಬರ್ತಾ ಇದೆ. ಬೆಂಗಳೂರಲ್ಲಿ ತುಂಬಾ ಇದಕ್ಕೆ ಒಳ್ಳೆಯ ಸ್ಪಂದನೆ ಸಿಕ್ಕಿದೆ. ನಮ್ಮದೇ ಡಿವೋಟೀಸ್ ಕೆಲವೊಂದು ಜನ ಅಲ್ಲಿ 10 ಜನರಿಗೆ ಇದು ಸ್ಪ್ರೆಡ್ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಇದು ಸಾಕಷ್ಟು ಗಮನವನ್ನು ಸೆಳೆದಿದೆ. ಸೊ ಹೀಗಾಗಿ ಈ ಕಾಂಟ್ಯಾಕ್ಟ್ 10 ಚಾಲೆಂಜ್ ಕ್ಯಾಂಪೇನ್ ಏನಿದೆ, ಹೆಚ್ಚಿನ ಜನ ಇದರೊಳಗೆ ದಯಮಾಡಿ ಭಾಗವಹಿಸಿ ಅಂತ ನಾನು ಕೇಳ್ಕೊಳ್ತೇನೆ. ನೀವು ಭಾಗವಹಿಸಬೇಕು ಮತ್ತು ನಿಮ್ಮ ಆತ್ಮೀಯರಿಗೂ ಇದರೊಳಗೆ ಭಾಗವಹಿಸ್ಲಿಕ್ಕೆ ಹೇಳಬೇಕು. ಈಗ 10 ಕಾಲ್ ಮಾಡೋದು ಏನೂ ಕಷ್ಟಕರ ಅಲ್ಲ. ಯಾಕಂದ್ರೆ ನಮಗೆ ಸಾಮಾನ್ಯವಾಗಿ ಒಂದು 200-300 ಜನ ನಮ್ಮ ಸಂಪರ್ಕದಲ್ಲಿ ಇರ್ತಾರೆ, ಒಂದು ಕನಿಷ್ಠ. ಸೊ ನಾವು ಏನು ಕೇಳ್ತಾ ಇದ್ದೀವಿ ಅಂದ್ರೆ ಪ್ರತಿನಿತ್ಯ 10 ಕಾಲ್ ಮಾಡಿ 11 ದಿವಸ ಸುಮಾರು 108 ಕಾಲ್ ಮಾಡಿ ಮಠಕ್ಕೆ ಅದನ್ನ ಡೊನೇಷನ್ ತರ, ಅಂದ್ರೆ ಕರೆ ದೇಣಿಗೆ ಅಂತ ಕರಿತಾ ಇದ್ದೇವೆ. ನೀವು ಮಠಕ್ಕೆ ಈ ಸಲ ಹಣ ಕೊಡ್ಬೇಕಾಗಿಲ್ಲ, ಕರೆ ಮಾಡೋದ್ರ ಮೂಲಕ 108 ಕರೆಗಳನ್ನ ಮಠಕ್ಕೆ ದಾನ ಮಾಡಿದ ಹಾಗೆ ಅಥವಾ ದೇಣಿಗೆ ಕೊಟ್ಟ ಹಾಗೆ. ಆದ್ರಿಂದ ಕರೆ ದೇಣಿಗೆಯನ್ನ ನೀವು ಸ್ವೀಕರಿಸಿ ಈ ಚಾಲೆಂಜ್ ಅನ್ನ ನಾನು ಕೊಡ್ತಾ ಇದ್ದೇನೆ. ಇದನ್ನ ಯಾರ್ಯಾರು ವೀಕ್ಷಣೆ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಈ ಚಾಲೆಂಜ್ ಕೊಡ್ತಾ ಇದ್ದೇನೆ. ನೀವು ದಯಮಾಡಿ 10 ಜನರನ್ನ ಸಂಪರ್ಕ ಮಾಡಿ ಪ್ರತಿನಿತ್ಯ. ಅದನ್ನ ನಮ್ಮ ವಾಟ್ಸ್ಆಪ್ ಸಂಖ್ಯೆ ಇದೆ, ಈಗ ಗೌತಮ್ ಅವ್ರು ಹೇಳ್ತಾರೆ, ಆ ವಾಟ್ಸ್ಆಪ್ ಸಂಖ್ಯೆಗೆ ನೀವು ಪ್ರತಿನಿತ್ಯ ನೀವು 10 ಜನರ ಹೆಸರುಗಳನ್ನು ಕೊಟ್ಟರೆ ಸಾಕು. ಸೊ ಹಾಗೆ 108 ಮಾಡ್ತೀನಿ ಅಂತ ಹೇಳಿ ನೀವು ಅದನ್ನ ಸ್ವೀಕಾರ ಮಾಡಬೇಕು ಅಂತ ಹೇಳಿ ಬಹಳ ವಿನಮ್ರ ಪೂರ್ವಕವಾಗಿ ನಾನು ಎಲ್ಲ ಶ್ರೋತೃಗಳಲ್ಲೂ ಕೇಳ್ತೇನೆ. ಮಾತನಾಡೋದಕ್ಕೆ ಮತ್ತೊಬ್ರು ಕರೆಯನ್ನ ಮಾಡಿದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ, ನನ್ನ ಹೆಸರು ಹರ್ಷಿತಾ. ಎಸ್, ಹೇಳಿ ಮೇಡಮ್, ಹೇಳಿ. ಸ್ವಾಮೀಜಿ ಇದ್ದಾರೆ, ಮಾತನಾಡಿ. ಸೈಕಾಲಜಿಸ್ಟ್ ಆಗಿ ವರ್ಕ್ ಮಾಡ್ತಿದ್ದೀನಿ. ನನ್ನ ಮನೆ ಮಂಗಳದೇವಿ ಸರ್. ಓಕೆ, ಹೇಳಿ ಹೇಳಿ ಸರ್. ನನ್ನ ಪ್ರಶ್ನೆ ಅಂದ್ರೆ, ಈಗ ಪ್ರಶ್ನೆ ಅಂತಲ್ಲ, ಇದೊಂದು ಅಭಿಪ್ರಾಯ. ಒಬ್ರು ನಮ್ಮ ದೇಶದ ಪ್ರಧಾನಿ ಕೈ ಮುಗಿದು ರಿಕ್ವೆಸ್ಟ್ ಮಾಡಿದ್ರು, ಎಷ್ಟೋ ಜನ ಈಗಲೂ ಸಹಿತ ಸಂಖ್ಯೆ ಹೊತ್ತು ಇಲ್ಲಿ ಆಟ ಆಡ್ತಾರೆ. ಒಂದು ಗುಂಪು ಕಟ್ಟಿ ಕ್ರಿಕೆಟ್ ಆಡುವಂಥದ್ದು, ಆ ತರ ಆಟ ಆಡ್ತಾರೆ. ಇನ್ನೊಂದು, ನನಗೆ ನನ್ನ ಫ್ರೆಂಡ್ಸ್ನವರಿಂದ ಗೊತ್ತಾದದ್ದು, ಕೆಲವೊಂದು ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಟೆಂಡರ್ ಬೇಸಿಸ್ ಯಾರು ಗುತ್ತಿಗೆ ಆಧಾರದಲ್ಲಿ ವರ್ಕ್ ಮಾಡ್ತಾರೆ ಅವರಿಗೆ ನಿಮ್ಗೆ ಕೆಲಸ ಬೇಕಿದ್ರೆ ನೀವು ಬರಲೇಬೇಕು, ಅದು 7 ಗಂಟೆ ರಾತ್ರಿವರೆಗೆ ವರ್ಕ್ ಮಾಡ್ಬೇಕು ಅಂತ ಒತ್ತಡ ಹೇಳ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ಈ ರೀತಿಯ ಒಂದು ಸರಿ ಸರ್. ಈಗ ಹರ್ಷಿತ್ ಅವರು ಹೇಳಿದಾಗೆ ಕೆಲವೊಂದು ಜನ ಯುವಕರು ಅಲ್ಲಲ್ಲಿ ಆಟ ಆಡೋದು ಕಾಣಬಹುದು. ನಾವು ಕೂಡ ಅದನ್ನ ಯಾರಾದ್ರೂ ಆ ತರದ್ದು ಕಂಡ್ರೆ ತಕ್ಷಣ ನಾನು ಒಂದು ನಂಬರ್ ಈಗ ಕೊಡ್ತೇವೆ, ಡಿಸ್ಪ್ಲೇ ಮಾಡ್ತೇವೆ, 9353029103. ಈ ನಂಬರ್ಗೆ ನೀವು ಮೆಸೇಜ್ ಮಾಡಿ ಅಥವಾ ಫೋನ್ ಮಾಡಿ, ತಕ್ಷಣವೇ ನಾನು ಅದನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ವಿನಂತಿ ಮಾಡಿಕೊಂಡು ಅದನ್ನ ನಿಲ್ಲಿಸ್ತೇನೆ. ಲಾಸ್ಟ್ ಟೈಮ್ ಕೂಡ ಒಬ್ರು ಜಪ್ಪಿನಮೊಗರಿಂದ ಈ ತರದೊಂದು ಕರೆ ಬಂದಾಗ ನಾನು ಇಮಿಡಿಯೇಟ್ಲಿ ಅದನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೇಳಿ ಅಲ್ಲಿ ನಿಲ್ಲಿಸಿದ್ದೇವೆ. ಸೊ ಆ ರೀತಿ ಪ್ರಯತ್ನಗಳನ್ನ ಮಾಡಬೇಕಾಗ್ತದೆ. ಯುವಕರಿಗೆ ಮತ್ತು ಕೆಲವೊಂದ್ಸಲ ಇದ್ರ ಬಗ್ಗೆ ಜಾಗೃತಿ ಇರುವುದಿಲ್ಲ, ಅದನ್ನ ಮಾಡಬೇಕು. ಇನ್ನೊಂದು ಅವರ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಗುತ್ತಿಗೆ ಆಧಾರದಲ್ಲಿ ಯಾರ್ಯಾರು ಇದ್ದಾರೋ ಇನ್ನೂ ಕೂಡ ಕೆಲವೊಂದು ಕಡೆಗೆ ಕೆಲಸಗಳು ನಡೀತಾ ಇದೆ ಅಂತ. ಅದನ್ನು ಕೂಡ ಹರ್ಷಿತ್ ಅವರೇ ನೀವು ಎಲ್ಲಿ ಅಂತ ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ಅದನ್ನ ನಮ್ಮ ಪೊಲೀಸ್ ಕಮಿಷನರ್ ಅವ್ರ ಗಮನಕ್ಕೆ ತಂದು ಅದನ್ನು ಖಂಡಿತವಾಗಿಯೂ ನಿಲ್ಲಿಸುವಂತ ಪ್ರಯತ್ನ ಮಾಡಬಹುದು. ಅದಕ್ಕೆ ಬೇಕಾದ ಸೂಕ್ತ ಕ್ರಮವನ್ನು ಕೂಡ ಕೈಗೊಳ್ಳಲಿಕ್ಕೆ ನಾನು ಕಮಿಷನರ್ ಅವರನ್ನ ವಿನಂತಿ ಮಾಡ್ತೇನೆ. ಎಸ್ ಸರ್, ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಈಗ ಸ್ವಾಮೀಜಿ ಅವರು ಒಂದು ಸಂಖ್ಯೆಯನ್ನು ಹೇಳಿದ್ರು, ಅಂದ್ರೆ 9353029103 ಅನ್ನುವಂತಹ ಸಂಖ್ಯೆ, ಅದಕ್ಕೆ ಕರೆಯನ್ನ ಮಾಡಿ ಮಾಹಿತಿಯನ್ನು ಕೊಡಬಹುದು. ಅದರ ಜೊತೆಗೆ ಜಿಲ್ಲಾ ಸಹಾಯವಾಣಿ ಸಂಖ್ಯೆ ಕೂಡ ಇದೆ, 10771077. ಸೊ ಆ ಒಂದು ಸಂಖ್ಯೆಗೂ ಕೂಡ ಕರೆಯನ್ನ ಮಾಡಿ ತಾವು ಮಾಹಿತಿಯನ್ನು ಪಡೆದುಕೊಳ್ಬಹುದು, ಅಥವಾ ಈ ರೀತಿ ಸಂಬಂಧಪಟ್ಟ ಏನಾದರೂ ದೂರು ದುಮ್ಮಾನಗಳಿದ್ರೆ ಅದನ್ನು ಕೂಡ ಸಲ್ಲಿಕೆ ಮಾಡಬಹುದು ಅನ್ನುವಂಥದ್ದು. ಎಸ್ ಸ್ವಾಮೀಜಿ, ಇನ್ನೂ ಕೂಡ ಅನೇಕ ಮಾತನಾಡೋದಿದೆ, ಮಾತನಾಡ್ತೀನಿ. ಅದರದಕ್ಕೂ ಮುನ್ನ ಒಂದು ಪುಟ್ಟದಾದ ವಿರಾಮ. ಎಲ್ಲರಿಗೂ ನಮಸ್ಕಾರ.
ಮೊದಲನೇದಾಗಿ ನಾನು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಕೋವಿಡ್-19 ನಿಯಂತ್ರಣಕ್ಕಾಗಿ 21 ದಿನಗಳ ಲಾಕ್ಡೌನ್ ಏನು ಅನೌನ್ಸ್ ಮಾಡಿದ್ದೀವಿ, ಅದಕ್ಕೆ ಎಲ್ಲ ನಾಗರಿಕರಿಂದ ನಮಗೆ ಸಹಕಾರ ದೊರಕಿದೆ. ಆದ್ದರಿಂದ ಧನ್ಯವಾದಗಳು. ಸದ್ಯಕ್ಕೆ ನಮ್ಮ ಜಿಲ್ಲೆಯಲ್ಲಿ ಕೋವಿಡ್-19 ಹತೋಟಿಯಲ್ಲಿದೆ. ಆದರೂ ಕೂಡ ನಿಮಗೆ ತಿಳಿದಿರೋ ಹಾಗೆ ನಮ್ಮ ನೇಬರಿಂಗ್ ಡಿಸ್ಟ್ರಿಕ್ಟ್ಗಳಲ್ಲಿ ಏನು ನಡೀತಾ ಇದೆ ಅದನ್ನು ನಾವು ಪರಿಗಣನೆಗೆ ತಗೊಂಡು ಈ ಕೈ ಮೀರೋದನ್ನು ನಾವು ತಪ್ಪಿಸ್ಬೇಕಾಗತ್ತೆ. ನಾವು ವಿಶ್ವದಾದ್ಯಂತ ಈ ರೋಗದ ಬಗ್ಗೆ ಅನಾಲಿಸಿಸ್ ಮಾಡಿದ್ರೆ ಏನು ತಿಳ್ಕೊತೀವಿ, 60-65 ವರ್ಷಕ್ಕಿಂತ ಹೆಚ್ಚಿರೋ ಹಿರಿಯ ನಾಗರಿಕರು ಅಥವಾ ಯಾವುದಾದ್ರು ದೀರ್ಘಾವಧಿ ಕಾಯಿಲೆಗಳಿಂದ ಬಳಲ್ತಿರೋರು, ಇವರಲ್ಲಿ ಅನೇಕವಾದ ಕಾಂಪ್ಲಿಕೇಶನ್ಸ್ ಇದೆ, ಪ್ರಾಣಾಪಾಯ ಕೂಡ ಹೆಚ್ಚಿದೆ. ಆದ್ದರಿಂದ ನಮ್ಮ ಜವಾಬ್ದಾರಿ ಏನು ಅಂದರೆ ಹಿರಿಯ ನಾಗರಿಕರಿಗೆ ಮತ್ತು ಯಾವುದೇ ರೀತಿಯ ದೀರ್ಘಾವಧಿ ಕಾಯಿಲೆಗಳಿಂದ ಬಳಲುತ್ತಿರುವವರಿಗೆ ಸ್ಪೆಷಲ್ ಕೇರ್ ಮತ್ತು ಟ್ರೀಟ್ಮೆಂಟ್ನ ಕೊಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನಾನು ಕೆಲವು ವಿಷಯಗಳನ್ನು ನಾನು ಹೇಳ್ತೀನಿ, ದಯವಿಟ್ಟು ಪಾಲಿಸಬೇಕಾಗಿ ಕೋರ್ತೀನಿ. ಮೊದಲನೇದಾಗಿ ಆದಷ್ಟು ಹಿರಿಯ ನಾಗರಿಕರನ್ನು ಹೆಚ್ಚು ಗಾಳಿ ಬೆಳಕು ಇರುವಂಥ ಒಂದು ಕೊಠಡಿಯಲ್ಲಿ ಇರಿಸಿ. ಯಾವುದೇ ಕಾರಣಕ್ಕೂ ಅವರು ಹೊರ ಹೋಗದಂತೆ ಎಚ್ಚರ ವಹಿಸಿ. ಪೌಷ್ಟಿಕಾಂಶವುಳ್ಳ ಆಹಾರವನ್ನು ಅವರಿಗೆ ನೀಡಿ. ಈ ವರ್ಗದ ಎಲ್ಲರೊಂದಿಗೂ 3 ಮೀಟರ್ ಡಿಸ್ಟೆನ್ಸ್ನ ನಾವು ಮೇಂಟೈನ್ ಮಾಡೋದಕ್ಕೆ ಪ್ರಯತ್ನ ಪಡೋಣ. ಈ ವರ್ಗದ ಎಲ್ಲರೂ ಉಪಯೋಗಿಸುತ್ತಿರುವ ಸಾಮಗ್ರಿಗಳನ್ನು ಆದಷ್ಟು ಪ್ರತ್ಯೇಕವಾಗಿ ಇರಿಸಿ. ಕುಟುಂಬದಲ್ಲಿರುವ ಆರೋಗ್ಯವಂತ ಸದಸ್ಯರು ಮಾತ್ರ ಇವರ ಆರೈಕೆಯಲ್ಲಿ ತೊಡಗಿಸಿಕೊಳ್ಳಿ. ಆಗಾಗ್ಗೆ ಕೈ ತೊಳೆಯೋ ಅಭ್ಯಾಸವನ್ನು ರೂಢಿಸ್ಕೊಳ್ಳಿ. ಮತ್ತು ಯಾವುದೇ ರೀತಿ ಜ್ವರ, ಕೆಮ್ಮು ಈ ರೀತಿ ಸಿಂಪ್ಟಮ್ಸ್ ಬಂದರೆ ಇಮಿಡಿಯೇಟಾಗಿ ಡಾಕ್ಟರ್ನ ನೀವು ಕನ್ಸಲ್ಟ್ ಮಾಡಿ. ನನಗೆ ಗೊತ್ತಿದೆ ನಮ್ಮ ಸಾಮಾಜಿಕ ಚೌಕಟ್ಟಿನಲ್ಲಿ ಈ ರೀತಿಯಾದ ಕ್ರಮ ವಹಿಸುವುದು ಸ್ವಲ್ಪ ಕಷ್ಟ ಅಂತ. ಆದರೂ ಕೂಡ ಪರಿಸ್ಥಿತಿಯ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು ನಾವು ಹಿರಿಯ ನಾಗರಿಕರು ಮತ್ತು ಈ ದೀರ್ಘಕಾಲಿಕ ಕಾಯಿಲೆಗಳಿಂದ ಬಳಲ್ತಿರೋರನ್ನು ನಾವು ಪ್ರೊಟೆಕ್ಟ್ ಮಾಡಲೇಬೇಕು. ಅದಕ್ಕೆ ಎಲ್ಲರೂ ಸೇರಿ ಕ್ರಮ ವಹಿಸೋಣ ಅಂತ ನಾನು ಕೋರ್ಕೋತೀನಿ. ಮಾನವನ ದೇಹದ ರಕ್ತನಾಳಗಳಲ್ಲಿ ಹರಿಯುವ ಚಲಿಸುವ ರಕ್ತವು ಸಾಮಾನ್ಯಕ್ಕಿಂತ ಅಧಿಕ ಒತ್ತಡದಲ್ಲಿ ಹರಿಯುವ ಚಲಿಸುವ ಕ್ರಿಯೆಯೇ ಅಧಿಕ ರಕ್ತದೊತ್ತಡ. ಪದೇ ಪದೇ ತಲೆನೋವು, ತಲೆ ತಿರುಗುವುದು, ಉಸಿರಾಟದ ಸಮಸ್ಯೆ, ದೃಷ್ಟಿಯ ಸಮಸ್ಯೆಗಳು, ಅನಿಯಮಿತ ಹೃದಯದ ಬಡಿತ ಇವೆಲ್ಲವೂ ಅಧಿಕ ರಕ್ತದೊತ್ತಡದ ಲಕ್ಷಣಗಳು. ಇದೆಲ್ಲ ಕಂಡು ಬಂದರೆ ತಕ್ಷಣವೇ ಹತ್ತಿರದ ಆಸ್ಪತ್ರೆಗೆ ಭೇಟಿ ನೀಡಿ ಚಿಕಿತ್ಸೆ ಪಡೆದುಕೊಳ್ಳಿ. ನಿಯಂತ್ರಿಸುವ ವಿಧಾನ: ಉಪ್ಪು, ಉಪ್ಪಿನಕಾಯಿ, ಕರಿದ ಪದಾರ್ಥಗಳನ್ನು ಸೇವಿಸಬಾರದು. ಧೂಮಪಾನ, ಮದ್ಯಪಾನ ಮತ್ತು ತಂಬಾಕು ಪದಾರ್ಥಗಳನ್ನು ಸೇವಿಸಬಾರದು. ದಿನನಿತ್ಯ ದೈಹಿಕ ಚಟುವಟಿಕೆ, ಯೋಗ ಮತ್ತು ವ್ಯಾಯಾಮವನ್ನು ತಪ್ಪದೇ ಮಾಡಿ. ತಮ್ಮ ಬಿಪಿಯನ್ನು ನಿಯಮಿತವಾಗಿ ಹತ್ತಿರದ ಆರೋಗ್ಯ ಕೇಂದ್ರದಲ್ಲಿ ಪರೀಕ್ಷಿಸಿ ಮತ್ತು ಸಲಹೆ ಪಡೆದುಕೊಂಡು ಮುಂಜಾಗ್ರತೆ ವಹಿಸಿ. ಪ್ರಕಟಣೆ ಜಿಲ್ಲಾ ಎನ್ಸಿಡಿ ಕೋಶ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ. ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಾಗುವ ಸ್ಥಿತಿಯೇ ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟಿಸ್. ಸಕ್ಕರೆ ಕಾಯಿಲೆಯ ರೋಗಲಕ್ಷಣಗಳು: ಒಣಗಿದ ಬಾಯಿ, ವಿಪರೀತ ಬಾಯಾರಿಕೆ, ಪದೇ ಪದೇ ಮೂತ್ರ ವಿಸರ್ಜನೆ, ಅರೆನಿದ್ರಾವಸ್ಥೆ, ಆಯಾಸ, ಬೆವರುವುದು, ತಲೆನೋವು, ಹಸಿವು, ತಲೆ ತಿರುಗುವುದು, ದೇಹದಲ್ಲಿ ನಡುಕ ಇವೆಲ್ಲವೂ ಸಕ್ಕರೆ ಕಾಯಿಲೆಯ ಲಕ್ಷಣಗಳು. ಈ ಲಕ್ಷಣಗಳು ಕಂಡುಬಂದರೆ ಕೂಡಲೇ ಹತ್ತಿರದ ಆಸ್ಪತ್ರೆಗೆ ಭೇಟಿ ನೀಡಿ ಚಿಕಿತ್ಸೆ ಪಡೆದುಕೊಳ್ಳಿ. ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣ ಮಾಡುವ ವಿಧಾನ: 30 ವರ್ಷ ವಯಸ್ಸಿನ ನಂತರ ವರ್ಷಕ್ಕೊಮ್ಮೆ ರಕ್ತ ಪರೀಕ್ಷೆ ಮಾಡಿಸಿ. ಸಿಹಿ ತಿಂಡಿಗಳನ್ನು ತಿನ್ನುವುದು ಕಡಿಮೆ ಮಾಡಿರಿ ಮತ್ತು ಹಣ್ಣು, ತರಕಾರಿಗಳನ್ನು ಹೆಚ್ಚು ಹೆಚ್ಚು ಸೇವಿಸಿ. ನಿಯಮಿತ ವ್ಯಾಯಾಮ, ದೈಹಿಕ ಚಟುವಟಿಕೆಗಳನ್ನು ಮಾಡಿ. ಕಾಲಕಾಲಕ್ಕೆ ವೈದ್ಯರಲ್ಲಿ ತಪಾಸಣೆ ಮಾಡಿಸಿ ಮತ್ತು ಅವರ ಸಲಹೆಯಂತೆ ಮುಂಜಾಗ್ರತೆಯನ್ನ ವಹಿಸಿ. ಪ್ರಕಟಣೆ ಜಿಲ್ಲಾ ಎನ್ಸಿಡಿ ಕೋಶ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. ಕೊರೋನಾ ಎಚ್ಚರ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನಮ್ಮ ಜೊತೆಗೆ ರಾಮಕೃಷ್ಣ ಮಠದ ಸ್ವಾಮೀಜಿ ಏಕಗಮ್ಯಾನಂದಜಿ ಇದ್ದಾರೆ. ಜೊತೆಗೆ ದಿಲ್ರಾಜ್ ಆಳ್ವ ಅವರು ಕೂಡ ಇದ್ದಾರೆ, ದಕ್ಷಿಣ ಕನ್ನಡ ಜಿಲ್ಲಾ ಸಿಟಿ ಬಸ್ ಮಾಲಕರ ಸಂಘದ ಅಧ್ಯಕ್ಷರು. ಇನ್ನು ಈ ಒಂದು ವಿಶಿಷ್ಟ ಪರಿಕಲ್ಪನೆಯ ಬಗ್ಗೆ ತಮಗೂ ಕೂಡ ಅಭಿಪ್ರಾಯಗಳಿರ್ಬೋದು, ಜೊತೆಗೆ ಇನ್ನೂ ಕೆಲವೊಂದು ಸಲಹೆಗಳು ಕೂಡ ತಮ್ಮಲ್ಲಿ ಇರಬಹುದು. ಸೊ ಅದೆಲ್ಲವನ್ನು ಕೂಡ ನೀವು ಹಂಚಿಕೊಳ್ಬಹುದು. ನಮ್ಮ ದೂರವಾಣಿ ಸಂಖ್ಯೆ ಟಿವಿ ಸ್ಕ್ರೀನ್ ಮೇಲೆ ಬಿತ್ತರಾಗ್ತಾ ಇದೆ. ಅದೇ ರೀತಿ ಈ ಒಂದು ಸಂಪರ್ಕ ಅಭಿಯಾನಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ಸಹಾಯವಾಣಿ ಸಂಖ್ಯೆ ರಾಮಕೃಷ್ಣ ಮಿಷನ್ ವತಿಯಿಂದ ಇರುವಂತದ್ದು, ಅದು ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ಸೊ
ಅದಕ್ಕೂ ಕೂಡ ಮುಂದಿನ ಅವಧಿಯಲ್ಲಿ ತಾವು ಕರೆಯನ್ನ ಮಾಡಿ ಮಾಹಿತಿಯನ್ನ ಪಡೆದುಕೊಳ್ಬಹುದು ಅನ್ನುವಂಥದ್ದು. ಸೊ ತಾವು ಕೂಡ ಕರೆಯನ್ನ ಮಾಡುವಂತ ಮೂಲಕ ಈಗ ಅತಿಥಿಗಳ ಜೊತೆಗೆ ಮಾತನಾಡಬಹುದು, ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಬಹುದು ಅಂತ ಹೇಳ್ತಾ ಸ್ವಾಮೀಜಿ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಅಂದ್ರೆ ಈ ಒಂದು ಲಾಕ್ಡೌನ್ ಅವಧಿ ಇರ್ಬೋದು ಅಥವಾ ಈ ರೀತಿಯ ಒಂದು ವಿಶೇಷ ಸನ್ನಿವೇಶಗಳು, ಅಂದ್ರೆ ನಿರೀಕ್ಷೆ ಮಾಡದೇ ಇರುವಂತಹ ಸನ್ನಿವೇಶಗಳು, ಇಂಥ ಸಂದರ್ಭದಲ್ಲಿ ಅದು ಎಲ್ಲವೂ ಕೂಡ ಯಶಸ್ವಿ ಆಗಬೇಕು ಅಂತ ಆದ್ರೆ ಅಲ್ಲಿ ಸಾರ್ವಜನಿಕರ ಪಾತ್ರ ಬಹಳ ಮುಖ್ಯ ಆಗಿರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಈಗಾಗಲೇ ಗೊತ್ತಿದೆ, ಸಾರ್ವಜನಿಕರು ಮನೆಯಲ್ಲೇ ಕುಳಿತು, ಅಂದ್ರೆ ಅದು ಮಾಡುವಂತಹ ಒಂದು ಕನಿಷ್ಠ ಮಟ್ಟದ ಒಂದು ವಿಚಾರ, ಮನೆಯಲ್ಲೇ ಕುಳಿತುಕೊಂಡು ತಮ್ಮನ್ನ ತಾವು ರಕ್ಷಣೆ ಮಾಡಿಕೊಳ್ಳುವಂಥದ್ದು, ಇತರರ ಆರೋಗ್ಯವನ್ನ ಕಾಪಾಡುವಂಥದ್ದು. ಅದನ್ನ ಹೊರತಾಗಿ ಜನರ ಪಾತ್ರ ಏನು ಅಂತ ಅನ್ಸುತ್ತೆ ತಮಗೆ ಈ ಸಂದರ್ಭದಲ್ಲಿ? ಈ ಕೊರೋನಾ ಒಂದು ತಡೆಗಟ್ಟಲು ಅದು ಪ್ರಮುಖ ಪಾತ್ರ. 95% ಅದರದ್ದೇ ಪಾತ್ರ ಇದೆ. ನಾವು ಮನೆಯಿಂದ ಹೊರಗೆ ಬರದೇ ಇರೋದೇ ಈ ದೇಶಕ್ಕೆ ಮಾಡುವಂತ ದೊಡ್ಡ ಸೇವೆ. ಈ ಸಂದರ್ಭದಲ್ಲಿ, ಕೊರೋನಾ ಸಂದರ್ಭದಲ್ಲಿ ನಾವು ಒಂದ್ ವೇಳೆ ಮನೆಯಿಂದ ಬರಲ್ಲ ಅಂತ ನೀವೇನಾದ್ರೂ ಸಂಕಲ್ಪ ಮಾಡಿದ್ದಾದ್ರೆ ಅದು ನಾವು ದೇಶಕ್ಕೆ ಸಲ್ಲಿಸುವಂತ ಬಹುದೊಡ್ಡ ಒಂದು ಕೊಡುಗೆ ಮತ್ತು ಸೇವೆ. ಯಾಕೆ ಅಂತ ಹೇಳಿದ್ರೆ, ಈ ಕೊರೋನಾ ಹೇಗೆ ಸ್ಪ್ರೆಡ್ ಆಗ್ತಾ ಇದೆ ಅಂತ ಹೇಳಿದ್ರೆ ಒಬ್ಬರಿಂದ ಒಬ್ಬರಿಗೆ, ವ್ಯಕ್ತಿಯಿಂದ ವ್ಯಕ್ತಿಗೆ ಸ್ಪ್ರೆಡ್ ಆಗ್ತಾ ಇದೆ. ಆದ್ರೆ ಅದು ಗಾಳಿಯಲ್ಲಿ ಏನಿಲ್ಲ. ಆದ್ರೆ ನಾವು ಸಂಪರ್ಕಕ್ಕೆ ಬಂದಾಗ ಈ ಕೊರೋನಾ ಇರುವಂತಹ ವ್ಯಕ್ತಿ ಮುಟ್ಟಿದ ಪದಾರ್ಥಗಳನ್ನ, ವಸ್ತುಗಳನ್ನ ನಾವು ಮುಟ್ಟಿ ಆಮೇಲೆ ಅದನ್ನ ನಾವು ಬಾಯಿ, ಕಣ್ಣು ಮತ್ತು ಮೂಗು ಇದ್ರ ಹತ್ರ ನಾವು ತಗೊಂಡು ಹೋದ್ರೆ ಮಾತ್ರ ಈ ಕೊರೋನಾ ಬರ್ತದೆ. ಸಾಮಾನ್ಯವಾಗಿ ನಮ್ಗೆ ನಾವು ಮುಖದ ಹತ್ರ ಕೈಯನ್ನ ಕೊಂಡೋಗ್ತಿರ್ತೇವೆ. ಆದ್ರಿಂದ ಇದು ಒಂದು ಅಪಾಯಕಾರಿ. ಇದನ್ನ ಹೇಗೆ ತಡೆಗಟ್ಟಬಹುದು ಅಂತ ಹೇಳಿದ್ರೆ 15 ದಿವಸ ಮನೆಯಲ್ಲಿರುವಂಥದ್ದು. 15 ದಿವಸ ಲಾಕ್ ಡೌನ್ ಅಂತ ಏನ್ ಹೇಳ್ತಾ ಇದ್ದೇವೆ, 15 ದಿವಸ ಮನೆಯಲ್ಲಿದ್ರೆ ಸಹಜವಾಗಿ ನಾವು ಹೊರಗಿನ ಯಾವುದೇ ವಸ್ತುಗಳನ್ನು ಮುಟ್ಟೋದಿಲ್ಲ ಅನ್ನುವಂಥದ್ದು ಇದರೊಳಗೆ ಇರುವಂಥದ್ದು. ಜೊತೆಗೆ ಅವ್ರು ಇನ್ನೂ ಏನ್ ಮಾಡ್ಬೋದು ಅಂತಂದ್ರೆ, ಒಂದು ವೇಳೆ ನಾನು ಸೇವೆ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿರೋರಿಗೂ ಕೂಡ ಇದ್ರ ಕುರಿತಂತ ಒಂದು ಜಾಗೃತಿಯನ್ನು ಕೊಡ್ಬೇಕಾಗ್ತದೆ. ಸಾರ್ವಜನಿಕರ ಪಾತ್ರ ಅಲ್ಲಿ. ಈ ಮನೆಯಲ್ಲಿ ಯಾರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಇದೆ, ಒಂದು ಮನೆಯಲ್ಲಿ ಒಂದು 4-5 ಜನ ಇದ್ರೆ ಎಲ್ರಿಗೂ ಇದು ಒಂದೇ ಮಟ್ಟದ ಒಂದು ಜಾಗೃತಿ ಇರ್ತದೆ ಅಂತ ಹೇಳಲಿಕ್ಕೆ ಆಗಲ್ಲ. ಯಾರಿಗೆ ಇದ್ರ ಕುರಿತು ಜಾಗೃತಿ ಇದೆ ಅವರು ನಿಮ್ಮ ಮನೆ ಮಂದಿಯನ್ನ ಇಷ್ಟರ ಮಟ್ಟಿಗೆ ಜಾಗೃತಿಯನ್ನು ತರಬೇಕು. ನಾವು ಮನೆಯಿಂದ ಹೊರಗೆ ಹೋಗಬಾರ್ದು ಅಂತ ಹೇಳಿ. ಇನ್ನೊಂದು, ಜನರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದು ಅವ್ರು ಮಾಡೋದು ಅದನ್ನ, ಇನ್ನೊಂದು ಮನೆಗೆ ಇನ್ನೊಬ್ಬರನ್ನ ಕರ್ಕೊಳ್ಬಾರ್ದು. ಸಾಮಾನ್ಯವಾಗಿ ಏನಾಗ್ತಾ ಇದೆ ಅಂದ್ರೆ ಈಗಿನ ದಿನಗಳಲ್ಲಿ, ಈ ಕಳೆದ ಒಂದು 10 ದಿನಗಳಿಂದ ಆಗ್ತಾ ಇರುವಂತ ಸಮಸ್ಯೆ ಏನು ಅಂತ ಹೇಳಿದ್ರೆ, ಎಲ್ಲರೂ ಫ್ರೀ ಆಗಿದ್ದಾರೆ, ಎಲ್ಲೂ ಹೊರಗೆ ಹೋಗ್ತಾ ಇಲ್ಲ. ಈ ಅಕ್ಕಪಕ್ಕದ ಮನೆಯವರು ಏನ್ ಮಾಡ್ತಾರೆ ಅಂದ್ರೆ, ಸಾಮಾನ್ಯವಾಗಿ ಅವರು ಫ್ರೀ ಆಗಿರ್ತಾರೆ, ಆದ್ರಿಂದ ಅವ್ರು ಬಂದ್ಬಿಡ್ತಾರೆ, ನಮ್ಮ ಪಕ್ಕದವರಲ್ವಾ ಅಂತ ಹೇಳಿ ಮಾತಾಡ್ಕೊಂಡು ಹೋಗೋದು. ಅದು ದೊಡ್ಡ ಇದಕ್ಕೆ ಒಂದು ಹೊಡೆತ ಕೊಡುವಂತ ಒಂದು ವಿಚಾರ. ಈ ಕೊರೋನಾ ತಡೆಗಟ್ಟುವಲ್ಲಿ ಅದು ಕೂಡ ನಮಗೆ ತೊಂದರೆ ಕೊಡ್ತದೆ. ಆದ್ರಿಂದ ಎಂತ ಆತ್ಮೀಯರಾದ್ರೂ ಕೂಡ ಈ ಕಡೆ ಇನ್ನೊಂದು 10-15 ದಿನ ಅವ್ರನ್ನ ಯಾವುದೇ ಕಾರಣಕ್ಕೂ ಎಂತ ಆತ್ಮೀಯರಾದ್ರೂ ಕರ್ಕೊಳ್ಬಾರ್ದು. ಇಲ್ಲಾಂದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಇದರ ಒಂದು ಆಶಯ ಏನಿದೆ, ಲಾಕ್ಡೌನ್ ಆಶಯವೇ ಅಲ್ಲಿ ಸಂಪೂರ್ಣವಾಗಿ ಬಿದ್ದು ಹೋಗ್ತದೆ. ಯಾಕಂದ್ರೆ ಅವ್ರು ಯಾರ ಸಂಪರ್ಕಕ್ಕೆ ಬಂದಿರ್ತಾರಂತ ನಮ್ಗೆ ಗೊತ್ತಿರೋದಿಲ್ಲ, ಒಂದು ಮನೆಯವರು. ಹೀಗಾಗಿ ಮನೆಗೆ ಇನ್ನೊಬ್ಬರನ್ನ ಕರ್ಕೊಳ್ಬಾರ್ದು. ಮೂರನೇದಾಗಿ ಜನರು ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಹೇಗೋದ್ರೂ ಸಾಮಾನುಗಳು ಬೇಕೇ ನಿಮ್ಗೆ, ದಿನಸಿ ಬೇಕು, ತರಕಾರಿ ಬೇಕು, ಹಾಲು ಬೇಕು, ಹಣ್ಣು ಬೇಕು. ಅದಕ್ಕೇನ್ ಮಾಡ್ಬೋದು ನಾವು ಅಂತ ಹೇಳಿದ್ರೆ, 8 ಅಥವಾ 10 ದಿವಸಕ್ಕೆ ಒಂದೇ ಸಲ ಹೊರಗೆ ಹೋಗ್ತೀನಿ ಅಂತ ಸಂಕಲ್ಪ ಮಾಡೋದು. ಒಂದು ಸಲ ಹೋದ್ರೆ 10 ದಿವಸಕ್ಕೆ ಆಗುವಷ್ಟು ಸಾಮಾನುಗಳನ್ನು ತರಬೇಕು. ಹೇಗೆ ತರಬೇಕು ಅಂದ್ರೆ, ಅಲ್ಲಿ ಯಾವುದೇ ವಸ್ತುವನ್ನ, ವ್ಯಕ್ತಿಯನ್ನ ನೀವು ಮುಟ್ಟಬಾರ್ದು. ಸೋಷಿಯಲ್ ಡಿಸ್ಟೆನ್ಸಿಂಗ್, ಸಾಮಾಜಿಕ ಅಂತರವನ್ನ ಕಾಪಾಡಿಕೊಳ್ಬೇಕು. ಅಂದ್ರೆ ಒಬ್ಬ ವ್ಯಕ್ತಿ ಸಾಮಾನು ತಗೊಳ್ಳಕ್ಕೆ ನಿಂತಿದ್ದಾನೆ ಅಂತ ಹೇಳಿದ್ರೆ ಸುಮಾರು 3 ಅಡಿ 1 ಮೀಟರ್ ದೂರದಲ್ಲಿ ನಾವು ನಿಲ್ಬೇಕು. ಮತ್ತು ಮಾಸ್ಕ್ಗಳನ್ನ ಕಂಪಲ್ಸರಿಯಾಗಿ ಹಾಕೊಳ್ಬೇಕು. ಈ ಮಾಸ್ಕ್ ಬಗ್ಗೆ ಒಂದು ಸಣ್ಣ ಕನ್ಫ್ಯೂಷನ್ ಇದೆ. ಏನು ಅಂತ ಹೇಳಿದ್ರೆ, ಮಾಸ್ಕ್ ಯಾರು ಹಾಕೊಳ್ಬೇಕು, ಆರೋಗ್ಯವಂತರು ಕೂಡ ಮಾಸ್ಕ್ ಹಾಕೊಳ್ಬೇಕಾ ಅಥವಾ ಯಾರಿಗೂ ಕೆಮ್ಮು ನೆಗಡಿ ಇದೆ ಅವ್ರು ಮಾತ್ರ ಹಾಕೊಳ್ಬೇಕಂತ? ಕೆಮ್ಮು ನೆಗಡಿ ಇದ್ದವ್ರು ಮಾತ್ರ ಹಾಕೊಳ್ಬೇಕು ಅಂತ ಒಂದ್ ಕಡೆಗೆ ಹೇಳ್ತಾ ಇದ್ದಾರೆ, ಇನ್ನೊಂದು ಕಡೆಗೆ ಎಲ್ಲರೂ ಹಾಕೊಳ್ಬೇಕು ಅಂತ. ನಾನು ವಿಶೇಷವಾಗಿ ಒತ್ತು ಯಾವ್ದು ಕೊಡ್ತಾ ಇದ್ದೀನಿ ಅಂದ್ರೆ, ನಾವೆಲ್ಲರೂ ಕೂಡ ಈ ರೀತಿಯ ಮಾಸ್ಕ್ ಏನ್ ಬರ್ತದೆ, ಡಿಸ್ಪೋಸಬಲ್ ಮಾಸ್ಕ್ ಏನ್ ಬರ್ತದೆ, ಇದನ್ನ ನಾವು ಹೊರಗೆ ಹೋದ್ರೆ ಕಂಪಲ್ಸರಿಯಾಗಿ ಹಾಕೊಳ್ಳಿ. ಯಾತಕ್ಕೆ ಅಂತ ಹೇಳಿದ್ರೆ, ಹಲೋ 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 ಸರ್, ನಮಸ್ತೆ. ಹಲೋ ಹಲೋ ಸರ್, ಧ್ವನಿ ಕೇಳಿಸ್ತಾ ಇದೆ? ನಮಸ್ತೆ, ತಮ್ಮ ಹೆಸರು? ಹಲೋ ಸರ್, ದಯವಿಟ್ಟು ತಮ್ಮ ಟಿವಿ ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡ್ಕೊಂಡು ಮಾತಾಡಿ, ಇಲ್ಲ ಅಂತ ಹೇಳಿದ್ರೆ ತಮ್ಮ ಧ್ವನಿಯೇ ತಮಗೆ ರಿಪೀಟ್ ಆಗಿ ಕೇಳಿಸುತ್ತೆ. ಹಲೋ
ಎಸ್ ಸರ್, ತಾಂತ್ರಿಕ ಕಾರಣದಿಂದ ಕರೆ ಕಡಿತಗೊಳ್ಳುತ್ತೆ. ದಯವಿಟ್ಟು ಕರೆಯನ್ನ ಮಾಡಿದಂಥ ಸಂದರ್ಭದಲ್ಲಿ ತಮ್ಮ ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿ ಮಾತಾಡಿ. ನಮಗೆ ಮತ್ತೆ ನೇರ ಪ್ರಸಾರವನ್ನ ನೋಡಬೇಕು ಅಂತ ಹೇಳಿದ್ರೆ v4news.com ನ ಯೂಟ್ಯೂಬ್ ಪೇಜ್ ನಲ್ಲಿ ಈ ಒಂದು ನೇರ ಪ್ರಸಾರ ಇರುತ್ತೆ, ಆ ಬಳಿಕ ತಾವು ನೋಡಬಹುದು. ಅಂದ್ರೆ ಕರೆಯನ್ನ ಮಾಡಿದಂಥ ಸಂದರ್ಭದಲ್ಲಿ ಆ ಟಿವಿ ವಾಲ್ಯೂಮ್ ಅನ್ನ ಆನ್ ಇಟ್ಕೊಂಡು ಮಾತನಾಡಿದ್ರೆ ಅದು ಆಡಿಯೋ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದನ್ನ ನಾವು ಮನವಿ ಮಾಡ್ಕೊಳ್ತಾ ಇರುವಂಥದ್ದು. ಎಸ್ ಸ್ವಾಮೀಜಿ, ಮಾಸ್ಕ್ ವಿಚಾರಕ್ಕೆ ಸಂಬಂಧಪಟ್ಟ ಮಾಸ್ಕ್ ಪ್ರತಿಯೊಬ್ರು ಮಾಸ್ಕ್ ಹಾಕ್ಬೇಕು. ಯಾತಕ್ಕೆ ಅಂತ ಹೇಳಿದ್ರೆ ಯಾರಿಗಿದೆ ಯಾರಿಗಿಲ್ಲ ಅಂತ ಹೇಗೆ ಗೊತ್ತಾಗ್ತದೆ? ನಿಜ. ಈ ಕೊರೋನಾದೊಂದು ಯಾಕೆ ಕೊರೋನಾದ್ದು ಇಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಗೆ ಕೊರೋನಾ ಬಂದಿದೆ ಅಂತ ಹೇಳಿದ್ರೆ ಅದು ಗೊತ್ತಾಗೋದು 14 ದಿವಸಗಳ ನಂತರ. ನಿಜ ನಿಜ. ಸೊ ಅಲ್ಲಿವರೆಗೂ ಆ ವ್ಯಕ್ತಿ ತುಂಬಾ ಜನರ ಸಂಪರ್ಕಕ್ಕೆ ಬರ್ತಾನೆ. ಹೀಗಾಗಿ ಆ ಸಂಪರ್ಕವನ್ನ ನಾವು ಅವನಿಗೆ ಬಂದಿದೆ ಇಲ್ಲೋ ಗೊತ್ತಿಲ್ಲ. ಈಗ ಸಾಮಾನ್ಯವಾಗಿ ಏನ್ ಹೇಳ್ತೀವಿ ಅಂದ್ರೆ, ಕೆಮ್ಮು ಯಾರ ಹತ್ರ ಇದೆ ಅವನ ಹತ್ರ ಹೋಗ್ಬಾರ್ದು ಅಂತ ನಾವು ಹೇಳ್ತೇವೆ. ಆದ್ರೆ ಈ ಕೊರೋನಾ ವಿಷಯದಲ್ಲಿ ಹಾಗಲ್ಲ. ಯಾರಿಗಿದೆ ಅಂತ ಗೊತ್ತಾಗೋದು ಹೇಗೆ ನಿಮ್ಗೆ? ಯಾಕಂದ್ರೆ 14 ದಿವಸದ ಮುಂಚೆನೆ ಅವ್ನಿಗೆ ಬಂದಿರ್ತದೆ. ಕೆಮ್ಮು ಆರಂಭ ಆಗೋದು ಅವನಿಗೆ 12 ದಿವಸ 13 ಅಥವಾ 14 ದಿವಸ ಗೊತ್ತಾಗ್ತದೆ. ಅವಧಿ ಕಳೆದ ಆದ್ರೆ ಆ 10 ದಿವಸದಲ್ಲಿ ನಿಮಗೆ ಪ್ರೊಟೆಕ್ಷನ್ ಬೇಕು ಅಂತ ಹೇಳಿದ್ರೆ ಈ ಮಾಸ್ಕ್ ಕಂಪಲ್ಸರಿ. ಪ್ರತಿಯೊಬ್ರು ಈ ಮಾಸ್ಕ್ ಅನ್ನು ಹಾಕಿದ್ರೆ ಯಾರಿಗಿಲ್ಲ ಯಾರಿಗಿದೆ ಅಂತ ಫೈಂಡ್ ಔಟ್ ಮಾಡೋ ಅಗತ್ಯ ಇಲ್ಲ. ಕಂಪಲ್ಸರಿ ಮಾಡಿಬಿಟ್ರೆ, ಎಲ್ಲರೂ ಮಾಸ್ಕ್ ಹಾಕೊಳ್ಬೇಕು ಅಂತ ಮಾಡಿಬಿಟ್ರೆ ಖಂಡಿತವಾಗಿ ಅದರಿಂದ ನಾವು ಪ್ರೊಟೆಕ್ಷನ್ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಆದ್ರಿಂದ ಸಾರ್ವಜನಿಕರಲ್ಲಿ ನಾನು ಈ ಮಾಧ್ಯಮ ಮೂಲಕ ಏನು ವಿನಂತಿ ಮಾಡ್ತೀನಿ ಅಂತ ಹೇಳಿದ್ರೆ, ನೀವು ಹೊರಗೆ ಹೊರಟ್ರೆ ದಯಮಾಡಿ ಮಾಸ್ಕ್ ಅನ್ನ ಧರಿಸಿ. ಮತ್ತೆ ಇದು ಒಂದು ದಿವಸಕ್ಕೆ ಮಾತ್ರ ಆಗುವಂತ ಮಾಸ್ಕ್ ಗಳಿದೆ. ಕೆಲವೊಂದ್ಸಲ ಇವೆಲ್ಲ ಡಿಸ್ಪೋಸಲ್ ಒಂದ್ ದಿವಸಕ್ಕೆ, ಕೆಲವೊಂದು ಮಾಸ್ಕ್ ಗಳು ಒಂದು ವಾರಕ್ಕೆ ಬರುವಂತದ್ದಿದೆ. ಇನ್ನೊಂದು ಕೆಲವೊಂದು ಮಾಸ್ಕ್ ಗಳಿದೆ, ಅವನ್ನ ನೀವು ವಾಶ್ ಮಾಡಿ ರಿಯೂಸ್ ಮಾಡಬೇಕು. ಅದು ಯಾವ ರೀತಿಯ ಮಾಸ್ಕ್ ಅನ್ನ ನೀವು ತಗೊಳ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ಆದ್ರಿಂದ ಮಾಸ್ಕ್ ಗಳ ಕಡೆ ಗಮನ ಕೊಡಿ. ಹೊರಗೆ ಹೋದ್ರೆ ಕಂಪಲ್ಸರಿ ಆಗಿ ಮಾಸ್ಕ್ ಹಾಕೊಳ್ಳಿ. ಈ ಮೆಜರ್ಸ್ ಅನ್ನ ನಾವು ತಗೊಂಡ್ರೆ, ಒಂದು ನಮ್ಮ ಮನೆಗೆ ಯಾರನ್ನೂ ಕರ್ಕೊಳ್ಳಲ್ಲ, ಮನೆಗೆ ಬೇರೆದವ್ರನ್ನ ಬರ್ಲಿಕ್ಕೆ ಬಿಡಲ್ಲ. ಹೊರಗೆ ಹೋದ್ರೆ ನಾನು ಪ್ರೊಟೆಕ್ಷನ್, ಒಂದು ಸಾಮಾಜಿಕ ಅಂತರವನ್ನು ಕಾಪಾಡ್ಕೊಳ್ತೇನೆ ಮತ್ತು ಮಾಸ್ಕ್ ಹಾಕೊಳ್ತೇನೆ. ಮತ್ತು ತಂದಂತ ಸಾಮಾನುಗಳು ಏನಿದೆ, ಉದಾಹರಣೆ ತರಕಾರಿ ಇರ್ಬೋದು, ಹಣ್ಣು ಇರ್ಬೋದು, ಮತ್ತು ಕೆಲವೊಂದು ನಾವು ಈ ದಿನಸಿಗಳನ್ನ ತರ್ತೇವೆ, ಪ್ಯಾಕೆಟ್ಗಳು ಬರ್ತದೆ. ಅದನ್ನ ಏನ್ ಮಾಡ್ಬೇಕು ಅಂತಂದ್ರೆ, ಇಮಿಡಿಯೇಟ್ಲಿ ನೀವು ಬಂದ ತಕ್ಷಣ ಮನೆಗೆ ಅದನ್ನೆಲ್ಲ ತೆಗೆದು ನಿಮ್ಮ ಡಬ್ಬಗಳಿಗೆಲ್ಲ ಹಾಕೊಂಡು ಅದನ್ನ ಇಮಿಡಿಯೇಟ್ಲಿ ಡಿಸ್ಪೋಸ್ ಮಾಡಿದ್ರೆ ಒಳ್ಳೇದು. ಮತ್ತು ಈಗ ಇನ್ನೊಂದು ಏನ್ ಕೇಳ್ತಾ ಇದ್ದಾರೆ ಅಂದ್ರೆ, ಹೆಚ್ಚಿನ ಜನ ಹಾಲಿನ ಪ್ಯಾಕೆಟ್ಗಳು ಬರ್ತದಲ್ಲ, ಅದನ್ನ ಏನ್ ಮಾಡ್ಬೇಕು ಅಂತ. ಹಾಲ್ ಪ್ಯಾಕೆಟ್ ನೀವು ಬೆಳಗ್ಗೆ ಬಂದ ತಕ್ಷಣ ಅದನ್ನು ತಂದು ವಾಶ್ ಮಾಡಿ, ಮತ್ತು ಮನೆ ಒಳಗೆ ಬರುವಾಗ ನೀವು ಕೈಯನ್ನೆಲ್ಲ ವಾಶ್ ಮಾಡ್ಕೊಂಬಿಡಿ. ಸೊ ಬಂದ ತಕ್ಷಣ ಆ ಪ್ಯಾಕೆಟನ್ನು ನೀರಲ್ಲಿ ಹಾಕಿ ತೊಳೆದು ಆ ಪ್ಯಾಕೆಟನ್ನು ಕಟ್ ಮಾಡಿ ಹಾಲು ಇಟ್ಕೊಂಡು ಆಮೇಲೆ ಪ್ಯಾಕೆಟನ್ನು ಕೂಡ ಡಿಸ್ಪೋಸ್ ಮಾಡಿ. ಹೊರಗೆ ಹೋಗಿ ಬಂದ ತಕ್ಷಣ, ಹೊರಗೆ ಹೋದಾಗ ನಾವು ಅನುಸರಿಸಬೇಕಾದದ್ದು ಏನು ಅಂತ ಹೇಳಿದ್ರೆ, ಯಾವುದೇ ವಸ್ತು ಅಥವಾ ವ್ಯಕ್ತಿಗಳನ್ನ ಟಚ್ ಮಾಡಬಾರ್ದು. ಇದನ್ನೊಂದು ನೆನ್ಪಿಟ್ಕೊಂಡ್ರೆ ಹೊರಗೆ ಹೋದ್ರೆ ಬರಲ್ಲ, ಕೊರೋನಾ ಬರಲ್ಲ. ಹೊರಗೆ ಹೋದ್ರೆ ನೀವು ವಸ್ತುಗಳನ್ನು ಮುಟ್ಟಿದ್ರೆ, ವ್ಯಕ್ತಿಗಳನ್ನು ಮುಟ್ಟಿದ್ರೆ ಮಾತ್ರವೇ ಕೊರೋನಾ ನಿಮಗೆ ಅಟ್ಯಾಕ್ ಮಾಡುವಂತ ಚಾನ್ಸಸ್ ಇದೆ. ಇಲ್ಲ ಗಾಳಿಯಲ್ಲಿ ಬರ್ತದೆ ಅದೆಲ್ಲ ಏನಿಲ್ಲ, ಕೆಮ್ಮಿದ್ರೆ ಬರ್ತದಷ್ಟೇ. ಸೊ ಆದ್ರೆ ನೀವು ಹೊರಗೆ ಹೋದಾಗ ನಾವು ಯಾವುದೇ ವಸ್ತು ಅಥವಾ ವ್ಯಕ್ತಿಗಳನ್ನ, ನಿಮ್ಮ ಪದಾರ್ಥಗಳನ್ನ ಬಿಟ್ರೆ ಬೇರೆ ಮಾಡುವ, ಬಂದ ತಕ್ಷಣ ಪದಾರ್ಥಗಳನ್ನ ಶುಚಿಗೊಳಿಸಬೇಕು. ಈ ಮೆಜರ್ಸ್ ಅನ್ನ ನಾವು ಸಾರ್ವಜನಿಕರು ತಗೊಳ್ಬೇಕಾಗ್ತದೆ. ಈ ಸಂದರ್ಭದಲ್ಲಿ ತುಂಬಾ ಸುಲಭ, ನಾನು ಸ್ವಲ್ಪ ಜಾಸ್ತಿ ಎಕ್ಸ್ಪ್ಲೇನ್ ಮಾಡಿದೆ, ಆದ್ರೆ ತುಂಬಾ ಸುಲಭವಾದಂಥದ್ದು, ಯಾರಾದ್ರೂ ಮಾಡಬಹುದು ಇದನ್ನ. ಎಸ್ ಖಂಡಿತ. ಕಾಲರ್ ಇದ್ದಾರೆ. ಹಲೋ 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 ಸರ್, ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ರಮೇಶ್ ಅಂತ ಕಿಪಿಟಿಯಿಂದ ಕಾಲ್ ಮಾಡ್ತಿದ್ದೇನೆ. ಹೇಳಿ ಸರ್, ಹೇಳಿ. ಸ್ವಾಮೀಜಿ ಇದ್ದಾರೆ, ಅದೇ ಸ್ವಾಮೀಜಿ ಹತ್ರ ಮಾತಾಡ್ಲಿಕ್ಕಿತ್ತು. ಹೇಳಿ. ನಮಸ್ಕಾರ. ಅದೇ ಸ್ವಾಮೀಜಿ ನಮಸ್ತೆ. ನಮಸ್ಕಾರ, ಹೇಳಿ. ನಿಮ್ಮ ವಾಲಂಟಿಯರ್ನವರೆಲ್ಲ ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡ್ತಿದ್ದಾರೆ, ಬಹಳ ಸಂತೋಷ. ವಿಷಯ ಏನಂದ್ರೆ ಸ್ವಾಮೀಜಿ, ಇವಾಗ ನಮ್ಗೆ ಇವಾಗ ಟಿವಿ ಎಲ್ಲ ನೋಡುವಾಗ ತುಂಬಾ ಹೆದರಿಕೆ ಆಗ್ತದೆ. ಯಾಕಂದ್ರೆ ಪ್ರಧಾನಮಂತ್ರಿ ಆಗಿರ್ಬೋದು, ಅದಲ್ಲದೆ ನಿಮ್ಮಂತ ಸ್ವಾಮೀಜಿಯವರು, ಹಾಗೆ ತುಂಬಾ ಪೊಲೀಸ್ ಕಮಿಷನರ್, ಪೊಲೀಸರು, ಡಾಕ್ಟರ್ ತುಂಬಾ ಕಷ್ಟಪಡ್ತಿರುವಾಗ ಇವಾಗ ನಾವು ಟಿವಿ ನೋಡ್ತಾರೆ ನಮ್ಗೆ ಹೆದರಿಕೆ ಆಗ್ತದೆ. ಏನಂದ್ರೆ ಈ ಕೆಲವು ಡೆಲ್ಲಿಯಲ್ಲಿ ಕೆಲವು ಇನ್ಸಿಡೆಂಟ್ ಎಲ್ಲ ಆಗ್ತಾ ಇದೆ. ಅದೇ ರೀತಿ ಇವತ್ತು ಮಂಗಳೂರಲ್ಲಿ ಆ ದಿಲ್ಲಿಯಿಂದ ಬಂದವರಲ್ಲಿ 3ರಲ್ಲಿ 2 ಪಾಸಿಟಿವ್ ಅಂತ ಬರ್ತಾ ಇದೆ. ಇದೆಲ್ಲ ನೋಡುವಾಗ ಈ ಜನರ ಮೆಂಟಾಲಿಟಿ ಯಾವ ತರ ಟರ್ನ್ ಆಗ್ತಿದೆ, ಈ ಜನರಿಗೆ ಅವರು ಧರ್ಮದವರು ಏನಾದ್ರು ಅಂದ್ರೆ ಬೇರೆ ಧರ್ಮದ ಮೇಲೆ ದ್ವೇಷ ಮಾಡ್ಲಿಕ್ಕೆ ಈ ತರ ಮಾಡ್ತಿದಾರ ಅಲ್ಲ, ಇವರಿಗೆ ಅಂದ್ರೆ ಮಾನಸಿಕ ಅಸ್ವಸ್ಥರಾಗಿ ಈ ತರ ಮಾಡ್ತಿದ್ದಾರೆ ಅಂತ ಅನಿಸಿಕೆ. ಇಂಥವರಿಗೆ ನಿಮ್ಮಿಂದ ಏನ ಆನ್ಸರ್ ಸಿಗ್ಬೋದು ಸ್ವಾಮಿ? ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡ್ತಾ ಇದ್ದಾರಂತೆ, ಬಹಳ ಸಂತೋಷ. ಈಗ ತುಂಬಾ ಸರ್ಕಾರ ಕೂಡ ತುಂಬಾ ಸಂಕಷ್ಟದಲ್ಲಿದೆ. ಯಾಕಂದ್ರೆ ಯಾವ ನಿರ್ಣಯಗಳು ಸರಿ, ಯಾವ ನಿರ್ಣಯಗಳು ತಪ್ಪು ಅನ್ನುವಂಥದ್ದು ಕೂಡ ಸರ್ಕಾರ ಒಂದು ವಿಶ್ಲೇಷಣೆ ಮಾಡುವಂತ ಮನೋಭಾವದಲ್ಲಿಲ್ಲ. ಯಾಕಂದ್ರೆ ಮುಖ್ಯವಾಗಿ ಸಾರ್ವಜನಿಕರ ಆರೋಗ್ಯ. ನಿಜ. ಆದ್ರೆ ನಾವು ಯಾರು ಕೂಡ ಇದಕ್ಕೆ ಹೆದರುವ ಅಗತ್ಯ ಇಲ್ಲ. ಹೆದರೋದ್ ಮೂಲಕ ಅದು ನಮ್ಮನ್ನು ನೋಡಿ ಹೆದರಲ್ಲ. ನಾವು ಹೆದರಿದ್ರೆ ಇನ್ನೂ ಕೂಡ ನಮಗೆ ತೊಂದರೆ ಆಗ್ತದೆ ಹೊರತು ಏನಾಗಲ್ಲ. ನನಗೆ ಕೂಡ ಇಲ್ಲಿ ಬಹಳ ದೊಡ್ಡ ಪಾತ್ರವನ್ನು ನಿರ್ವಹಣೆ ಮಾಡಿ, ಅಂದ್ರೆ ನೀವು ಧೈರ್ಯದಿಂದ ಇರ್ಬೇಕಾಗ್ತದೆ. ನಿಮ್ಗೆ ಏನ್ ಮಾಡಲ್ಲ. ನಾನು
ಈ ಈ ಈ ಮೂಲಕ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಕೊರೋನಾ ನಮ್ಮ ದೇಶಕ್ಕೆ ಅಂತ ದೊಡ್ಡ ಹಾನಿಯನ್ನು ಮಾಡಲಾರದು ಅಂತ ನನಗೆ ಅನ್ನಿಸ್ತದೆ ಈ ಸಂದರ್ಭದಲ್ಲಿ. ಇವತ್ತಿನ ಮಟ್ಟಿಗೆ ಮಾತಾಡೋದಾದ್ರೆ ಬೇರೆ ಬೇರೆ ದೇಶಗಳಲ್ಲಿ ಏನಾಯ್ತು, ಅಷ್ಟರ ಮಟ್ಟಿಗೆ ನಮ್ಮ ದೇಶದಲ್ಲಿ ಡ್ಯಾಮೇಜ್ ಆಗೋದಿಲ್ಲ ಅಂತ ಅನಿಸ್ತದೆ. ಆದ್ರೂ ಕೂಡ ಡ್ಯಾಮೇಜ್ ಆಗೋದಿಲ್ಲ ಅಂತ ಹೇಳಿದ್ರೆ ನಾವು ಹಾಗಿದ್ರೆ ಬಹಳ ಇದನ್ನಾಗಬಾರ್ದು, ಜಾಗೃತಿನೂ ಮಾಡಬಾರ್ದು, ಜಾಗೃತಿ ಬೇಕು. ನಾವು ಜಾಗರೂಕರಾಗಿರೋಣ, ಆದ್ರೆ ದಯಮಾಡಿ ಹೆದರಿಕೆ ಬೇಡ. ಮತ್ತು ಅವರು ಇನ್ನೊಂದು ವಿಚಾರವನ್ನು ಹೇಳಿದ್ರು, ಈಗ ಡೆಲ್ಲಿ ವಿಚಾರ ಒಂದು ಅಚಾತುರ್ಯ ಆಗಿದೆ, ಯಾರ ಕಡೆಯಿಂದ ಆಗಿದೆ ಅಂತ ಇನ್ನು ಮುಂದಿನ ದಿನಗಳಲ್ಲಿ ನೋಡಬೇಕು. ಆದ್ರೆ ಈಗೇನು ಅಚಾತುರ್ಯ ಆಗಿದೆ ಅದನ್ನು ಸರಿಪಡಿಸುವಂತ ಕಾರ್ಯವನ್ನು ಸರ್ಕಾರ ಮಾಡ್ತಾ ಇದೆ, ಬಹಳ ಯಶಸ್ವಿಯಾಗಿ ಮಾಡ್ತಾ ಇದೆ. ಅದಕ್ಕೆ ಸಾರ್ವಜನಿಕರು ಕೈ ಜೋಡಿಸಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಇವತ್ತು ಮುಖ್ಯಮಂತ್ರಿಗಳು ಒಂದು ವಿಡಿಯೋವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಆ ವಿಡಿಯೋದಲ್ಲಿ ಕೂಡ ಎಲ್ಲಾ ಧರ್ಮದ ಮುಖಂಡರಿಗೂ ಕೂಡ ಅವ್ರು ವಿನಂತಿ ಮಾಡಿದ್ದಾರೆ. ಏನು ಅಂತ ಹೇಳಿದ್ರೆ, ನೀವು ನಿಮ್ಮ ಯಾರು ಅನುಯಾಯಿಗಳಿದ್ದಾರೆ, ಯಾರು ನಿಮ್ಮನ್ನ ಅನುಸರಿಸ್ತಾರೆ, ಅವ್ರಿಗೆಲ್ಲರಿಗೂ ಕೂಡ ಈ ವಿಚಾರವನ್ನು ಹೇಳಬೇಕು, ಜಾಗೃತಿ ಮಾಡಬೇಕು ಅಂತ ವಿನಂತಿ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಸರಿ ಆಗಬಹುದು ಅಂತ ನಾನು ವೈಯಕ್ತಿಕವಾಗಿ ಮಾತನಾಡ್ತೀನಿ. ಒಂದು ಅದಕ್ಕಿಂತ ಮುಂಚೆ ಮತ್ತೊಬ್ರು ಕರೆ ಮಾಡಿದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಮತ್ತೆ ಕರೆ ಮಾಡ್ತಾ ಇದ್ದಾರೆ? ಸುರೇಶ್ ನಂದಿಗುಡ್ಡ. ಎಸ್, ಹೇಳಿ ಸರ್, ಹೇಳಿ. ಸ್ವಾಮೀಜಿ ಇದ್ದಾರೆ, ಮಾತನಾಡಿ. ಸರ್, ಸ್ವಾಮೀಜಿಯವರಿಗೆ ನಮಸ್ತೆ. ನಮಸ್ಕಾರ, ಹೇಳಿ ಸುರೇಶ್ ಅವರು. ಮತ್ತೆ ಅಲ್ಲಿ ಅತಿಥಿಯಾಗಿ ಬಂದಂತ ದಿಲ್ರಾಜ್ ಅವರಿಗೆ ನಮಸ್ತೆ. ನಿಮ್ಮ ಸ್ವಚ್ಛತೆ ಅಭಿಯಾನ ಬಹಳ ದಿನದಿಂದ ನಡೀತಾ ಇದೆ, ಅದು ಸಂತೋಷದ ವಿಚಾರ. ಈ ಕೊರೋನಾದ ಬಗ್ಗೆ ಈಗ ನಾವು ರಿಕ್ಷಾವನ್ನು ಬಿಡ್ತೇವೆ ಮಂಗಳೂರಿಗೆ ಬಾಡಿಗೆಗೆ. ಅದರಲ್ಲಿ ರೋಗದವರು ಬಂದು ಕೂತ್ಕೊಂಡು ಡ್ರೈವರ್ನವರಿಗೆ ಬರ್ಲಿಕ್ಕಿಲ್ಲ ಸರ್, ಬರ್ತದೆ. ಆ ಡ್ರೈವರ್ನವರು ಮನೆಗೆ ಬಂದು ಅವರ ಹೆಂಡತಿ ಮಕ್ಕಳು ಇದ್ದಾರೆ, ಆ ಮನೆಗೆ ಪಸರಿಸಿರಲಿಲ್ಲ ಬಂದಿದ್ದು. ಈ ಆಟೋ ರಿಕ್ಷಾ ಬಾಡಿಗೆ ಅದನ್ನು ಒಂದು 14 ದಿವಸದೊಳಗೆ ನಿಲ್ಲಿಸಿದ್ರೆ ಎಲ್ಲರಿಗೂ ಒಂದು ಪ್ರಯೋಜನ ಅಲ್ಲ. ಕಷ್ಟ ಎಲ್ಲರಿಗೂ ಬಂದಿದೆ, ಇಡೀ ವಿಶ್ವಕ್ಕೆ ಬಂದಿದೆ. ಹೌದು, ಅದನ್ನು ನಾವು ಒಪ್ಪಲೇಬೇಕು. ಹೌದು. ಚೆಂಬುಗಟ್ಟೆಗೆ ಬಂದಿದ್ದು ನಂದಿಗುಡ್ಡೆವರೆಗೆ ಬರ್ಲಿಕ್ಕಿಲ್ಲ. ಸರಿ, ಇದಿಷ್ಟು ತಮ್ಮ ಪ್ರಶ್ನೆ ಇರುವಂತದ್ದು. ಧನ್ಯವಾದಗಳು ಕರೆಯನ್ನ ಮಾಡಿದ್ದಕ್ಕಾಗಿ. ಅಂದ್ರೆ ಬಹುಶಃ ಇಲ್ಲಿ ಎಲ್ಲದಕ್ಕೂ ಕೂಡ ನಿಷೇಧವನ್ನ ಹೇರಲಾಗಿರುವಂತಹ ವಿಚಾರಗಳು ಪಾಲನೆ ಆಗ್ತಾ ಇಲ್ಲ ಅನ್ನುವಂಥದ್ದು ಸಮಸ್ಯೆಗೆ ಕಾರಣ ಆಗ್ತಾ ಇದೆ. ಈಗಾಗಲೇ ಆಟೋ ರಿಕ್ಷಾಗಳನ್ನಂತೂ ಬರ್ಲಿಕ್ಕೆ ಬಿಡ್ತಾ ಇಲ್ಲ. ಎಸ್, ನಿಜ. ಟೆಂಪೋಗಳು ಕೆಲವೊಂದು ಗೂಡ್ಸ್ ವೆಹಿಕಲ್ ಗಳನ್ನ ಅಲೋ ಮಾಡಿದ್ದಾರೆ, ಅಂದ್ರೆ ತುರ್ತು ಸೇವೆಗಳಿಗಾಗಿ. ನಿಜ. ಅವ್ರು ಕೂಡ ತುಂಬಾ ಪ್ರಿಕಾಷನ್ಸ್ ತಗೊಳ್ಬೇಕಾಗ್ತದೆ. ಈಗ ನಾವು ಕೂಡ ಬರುವಾಗ, ಕಾರಲ್ಲಿ ಬರುವಾಗ ಇವರು ಸ್ಯಾನಿಟೈಸರ್ ಅನ್ನ ಇಟ್ಟಿದ್ದಾರೆ ಕಾರಲ್ಲಿ. ನಮ್ಮ ಮಠದಿಂದ ಹೊರಗೆ ಬರುವಾಗ ಕೂಡ ನಾವು ಸ್ಯಾನಿಟೈಸರ್ ಅನ್ನ ಯೂಸ್ ಮಾಡಿದ್ದೇವೆ. ಸ್ಯಾನಿಟೈಸರ್ ಯೂಸ್ ಮಾಡಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಕೈಯಲ್ಲಿರುವಂತಹ ಬ್ಯಾಕ್ಟೀರಿಯಾಗಳು ನಾಶ ಆಗ್ತವೆ. ಇವ್ರು ಕಾರಿಗೆ ಬರುದಿಲ್ಲ. ಈಗ ನಾವೇನ್ ಮಾಡ್ತೀವಿ, ಇಲ್ಲಿಂದ ನಾವು ಹೋಗ್ಬೇಕು ಅಂತ ಇಟ್ಕೊಳ್ಳೋಣ. ಈಗ ಹೋದ ತಕ್ಷಣ ಕಾರಲ್ಲಿ ಸ್ಯಾನಿಟೈಸರ್ ಇದೆ, ಅದ್ ಮತ್ತೆ ಕೈಗೆ ಹಾಕೊಳ್ತೇವೆ. ಅಂದ್ರೆ ಇಲ್ಲಿಯ ಬ್ಯಾಕ್ಟೀರಿಯಾಗಳು ಇನ್ನು ಕ್ಯಾರಿ ಆಗುದಿಲ್ಲ. ಸೊ ಈ ತರ ಪ್ರಿಕಾಷನ್ಗಳನ್ನ ನಾವು ಯಾರು ವಾಹನಗಳನ್ನ ಉಪಯೋಗ ಮಾಡ್ತಾ ಇದ್ದೇವೆ ಅವ್ರು ತಗೊಳ್ಬೇಕಾದಂಥದ್ದು ಅವ್ರದೇ ಜವಾಬ್ದಾರಿ. ಇವತ್ತು ನಾವು ಸಾಕಷ್ಟು ಜನ ವಿದ್ಯಾವಂತರಿದ್ದೇವೆ, ಇದ್ರ ಬಗ್ಗೆ ಸಾಕಷ್ಟು ಅವೇರ್ನೆಸ್ ಕೂಡ ಮೂಡಿಸ್ತಾ ಇದ್ದಾರೆ. ಇದನ್ನ ನಾವು ಗಮನಿಸ್ತಾ ಇಲ್ಲ ಮತ್ತು ಅದನ್ನು ಅನುಸರಿಸ್ತಾ ಇಲ್ಲ. ಅದರಿಂದ ಸಮಸ್ಯೆಗಳಾಗ್ತಾ ಇದೆ. ದಯಮಾಡಿ ಯಾರು ಈಗ ವಾಹನಗಳನ್ನು ಓಡಿಸ್ತಾ ಇದ್ದೀರಿ ಅವರು ಮ್ಯಾಕ್ಸಿಮಮ್ ಪ್ರಿಕಾಷನ್ಸ್ ತಗೊಳ್ಬೇಕಾಗ್ತದೆ. ಮತ್ತು ಪೊಲೀಸರಿದ್ದಾರೆ, ವೈದ್ಯರಿದ್ದಾರೆ, ನರ್ಸಸ್ ಇದ್ದಾರೆ, ಅಗತ್ಯ ಸೇವೆಗಳನ್ನು ಕೊಡುವಂಥವ್ರು ಸಾಕಷ್ಟು ಜನ ಇದ್ದಾರೆ, ವರ್ತಕರಿದ್ದಾರೆ. ಸೊ ಅವರು ಕೂಡ ಇದನ್ನ ಮೆಜರ್ಸ್ ಅನ್ನು ತಗೊಳ್ಬೇಕಾಗ್ತದೆ. ಸೊ ಅವರೆಲ್ಲರ ಒಳಿತಿಗಾಗಿ ಕೂಡ ನಾವೆಲ್ಲ ಪ್ರಾರ್ಥನೆ ಮಾಡಬೇಕಾಗ್ತದೆ. ಯಾರು ನಾವು ಮನೆಯಲ್ಲಿದ್ದಾರೆ, ಮನೆಯಿಂದ ಹೊರಗೆ ಬರಬೇಡಿ ಅಂತ ಯಾರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ, ಅವರು ನಮಗೆ ಯಾರು ಸೇವೆಗಳನ್ನು ಕೊಡ್ತಾ ಇದ್ದಾರೆ. ಇವತ್ತು ನಿಜವಾಗಿಯೂ ಅಂಗಡಿ ಒಬ್ಬ ತೆಗೆದಿದ್ದಾನೆ ಅಂತ ಹೇಳಿದ್ರೆ ಅದು ಅವನು ವ್ಯಾಪಾರಕ್ಕೆ ಅಂತ ನಾವು ಭಾವಿಸೋದು ಬೇಡ. ಅದು ನಿಜವಾಗಿ ನಮ್ಗೆ ಕೊಡುವಂತ ಸೇವೆ. ಒಬ್ಬ ತರಕಾರಿ ಅಂಗಡಿ ರಿಸ್ಕ್ ಅಲ್ಲಿ ಅವನು ತೆಗೆದಿಟ್ಟಿದ್ದಾನೆ, ಅವ್ನಿಗೆ ಗೊತ್ತಿದೆಯೋ ಇಲ್ಲೋ, ಅದು ತುಂಬಾ ರಿಸ್ಕಿ. ಅಂತಂದ್ರೆ ನಮಗೆ ಸೇವೆಯನ್ನು ಕೊಡ್ತಾ ಇದ್ದಾನೆ. ಅವ್ರೆಲ್ಲರಿಗೋಸ್ಕರ ನಾವು ಪ್ರಾರ್ಥನೆ ಕೂಡ ಮಾಡಬೇಕಾಗ್ತದೆ ಈ ಸಂದರ್ಭದಲ್ಲಿ. ದಿಲ್ರಾಜ್ ಅವರೇ, ಅಂದ್ರೆ ಈಗ ಅಭಿಯಾನ ಇರ್ಬೋದು ಅಥವಾ ಮಠದ ವತಿಯಿಂದ ನಡೆಯುವಂತಹ ಕಾರ್ಯಕ್ರಮಗಳಿರ್ಬೋದು, ಸಮಾಜಮುಖಿ ಕಾರ್ಯಕ್ರಮಗಳು ಎಲ್ಲವೂ ಕೂಡ ಜಾರಿಯಾಗುತ್ತೆ ಅನ್ನುವಂಥದ್ದು. ಅಂದ್ರೆ ಈಗ ಮುಖ್ಯವಾಗಿ ಈ ಒಂದು ಸಂದರ್ಭಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಸವಾಲುಗಳು ತಮಗೆ ಎದುರಾಗ್ತಾ ಇದೆಯಾ ಅನ್ನುವಂಥದ್ದನ್ನ ಅನುಷ್ಠಾನ ಮಾಡುವಂಥದ್ರಲ್ಲಿ? ಯಾಕಂತ ಹೇಳಿದ್ರೆ ಅನೇಕ ಕಡೆಗಳಲ್ಲಿ ಗ್ರಾಮೀಣ ಭಾಗದ ಜನತೆಗೆ ಇವತ್ತು ಕೂಡ ಈ ಒಂದು ಲಾಕ್ಡೌನ್ ಉದ್ದೇಶ ಏನು, ಅದರ ಹಿಂದಿರುವಂತಹ ತಾತ್ಪರ್ಯ ಏನು ಅನ್ನುವಂಥದ್ದು ಅರ್ಥ ಆಗಿಲ್ಲ ಅನ್ನುವಂತಹ ಮಾತುಗಳು. ಸೊ ತಾವು ಒಂದು ಕರೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಅಥವಾ ತಮ್ಮ ಮೂಲಕ ನಡೀತಾ ಇರುವಂತಹ ಪ್ರಯತ್ನಗಳು ಅಂತ ಆ ಸಂದರ್ಭದಲ್ಲಿ ಆ ವಿಚಾರಗಳೇನಾದ್ರೂ ಬಂದಿದ ಅಂತ? ಅಲ್ಲ, ಈಗ ನನ್ಗನ್ಸುತ್ತೆ, ಈಗ ಒಂದು ದೇಶದ ಪ್ರಧಾನಮಂತ್ರಿ ಅವರು ಕರೆ ಕೊಟ್ಟಾಗ ಇಡೀ ದೇಶವೇ ಅದನ್ನು ಅವರ ಕಳಕಳಿಯ ವಿನಂತಿ ಏನಂತೇಳಿ ಎಲ್ಲ ಅವರು ತಿಳಿಸಿದ್ದಾರೆ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಬಗ್ಗೆ ಹೇಳಿದ್ದಾರೆ, ಲಾಕ್ಡೌನ್ ಏನ್ ಮಾತದೆಲ್ಲ ಹೇಳಿದ್ದಾರೆ. ಈಗ ಕೆಲವರು
ಅವೇರ್ನೆಸ್ ಇಲ್ಲ ಅಂತ ಹೇಳಿ ನಾನು ಹೇಳಿದ್ರೆ, ಎಲ್ಲರಿಗೂ ಅವೇರ್ನೆಸ್ ಇದೆ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಸ್ವಲ್ಪ ಏನಂತ ಹೇಳಿ ಏನ್ ತೊಂದರೆ ಇಲ್ಲ ಅಂತ ಹೇಳಿ ಹೋಗೋವರೇ ಜಾಸ್ತಿ, ಉಡಾಫೆ ರೀತಿಯಲ್ಲಿ ಹೋಗೋವರೇ ಜಾಸ್ತಿ. ಈಗ ನೀವು ಯಾರು ಒಂದು ಅನ್ಎಜುಕೇಟೆಡ್ ಇದ್ದವರು ಹಳ್ಳಿಯಲ್ಲಿ ಇಂಥ ಮೂವ್ಮೆಂಟ್ಗಳು ಈಗ ಎಲ್ಲಿ ನಾವು ನೋಡ್ತೇವೆ, 2 ವೀಲರ್ ಅಲ್ಲಿ 4 ವೀಲರ್ ಅಲ್ಲಿ ಸುಮ್ನೆ ಅವ್ರ ಹತ್ರ ನೀವು ಕೇಳಿದ್ರೆ ಯಾಕಂತ ಹೇಳಿದ್ರೆ ಅವರಿಗೂ ಉತ್ತರ ಇರುವುದಿಲ್ಲ. ಅವ್ರು ಏನಂತ ಹೇಳ್ತಾರೆ ಅಂತ ಹೇಳಿ ನಾವು ನೋಡ್ಲಿಕ್ಕೆ ಬಂದದ ಅಂತ ಹೇಳ್ತಾರೆ. ಸೊ ಎಲ್ಲ ನೋಡ್ಲಿಕ್ಕೆ ಬಂದ್ರೆ ಸಿಟಿಯ ಪರಿಸ್ಥಿತಿ ಏನಾಗ್ಬೋದು ಅಂತ ಹೇಳಿ ಅವರ ಗಮನಕ್ಕೆ ಇರಬೇಕು. ಈಗ ಮೊನ್ನೆ ನಡೆದ ಈ 3 ದಿವಸ ಲಾಕ್ಡೌನ್ ಆದ್ಮೇಲೆ ನಾವು ಕೂಡ ಮಾರ್ಕೆಟ್ಗಳಿಗೆ ಅನೌನ್ಸ್ಮೆಂಟ್ಗೆ ಹೋಗಿದ್ವಿ. ಅಲ್ಲಿ ನಂಗೆ ಒಂದು ಅನಿಸಿತೆ ಏನಂತ ಹೇಳಿದ್ರೆ, ಅವೇರ್ನೆಸ್ ಇಲ್ಲದವರು ಅಲ್ಲಿ ಏನು ಅಷ್ಟೊಂದು ಇರ್ಲಿಲ್ಲ, ಎಲ್ಲ ಅವೇರ್ನೆಸ್ ಇದ್ದವರೇ ಅಲ್ಲಿ ಜಾಸ್ತಿ ಇದ್ದದ್ದು ಮಾರ್ಕೆಟ್ ಅಲ್ಲಿ. ಯಾಕಂದ್ರೆ ನಾವು ನೋಡ್ತಾ ಇದ್ವಿ ಅವರಿಗೆ ಒಂದು ಜಿಲ್ಲಾಡಳಿತದಿಂದ ಕೂಡ ಒಂದು ಸ್ವಲ್ಪ ಕಮ್ಯುನಿಕೇಶನ್ ಇದಾಗಿರ್ಬೋದು. ಅವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ ಮತ್ತೆ ಕೂಡ ಲಾಕ್ಡೌನ್ ಕಂಟಿನ್ಯೂ ಆಗ್ತದೆ, ಸೊ ಇವತ್ತು ಮಾತ್ರ ಮಾರ್ಕೆಟ್ ಓಪನ್ ಇರ್ತದೆ ಅಂತ ಹೇಳಿ ಅವರು ಅಷ್ಟು ಜನ ಬಂದಿದ್ರು. ಸೊ ಅದೊಂದು ಭಾರಿ ಒಂದು ಚಾಲೆಂಜಿಂಗ್ ಅಂತಾನೆ ಹೇಳ್ಬೋದು ಜಿಲ್ಲಾಡಳಿತಕ್ಕೆ. ಮತ್ತೆ ನಾವಲ್ಲಿ ಏನು ಕ್ಯಾಂಪೇನ್ ಮಾಡುವಾಗ ಜನರಿಗೆ ಕೊರೋನಾದ ಬಗ್ಗೆ ಅಷ್ಟೊಂದು ಆತಂಕ ಇರಲಿಲ್ಲ. ಅವರಿಗೆ ನೆಕ್ಸ್ಟ್ ಅವರ ಆಹಾರದ್ದೇ ಅವರಿಗೆ ಒಂದು ಆತಂಕ ಇತ್ತು, ನಾಳೆ ಅವರಿಗೆ ಸಿಗ್ತದೆ ಇಲ್ವೋ ಅಂತ ಹೇಳೋ ದೃಷ್ಟಿಯಿಂದ. ಸೊ ಇದನ್ನು ಟ್ಯಾಕಲ್ ಮಾಡ್ಲಿಕ್ಕೆ ಸ್ವಾಮೀಜಿ ಅವರೊಂದು ಲಾಸ್ಟ್ ಟೈಮ್ ಒಂದು ಸಜೆಷನ್ ಕೊಟ್ಟಿದ್ರು. ಮಂಗಳೂರಲ್ಲಿ 1,500 ಫ್ಲಾಟ್ಗಳಿದೆ. ಸೊ ಇವರೇ ಏನಾದ್ರೂ ಒಂದು ಇನಿಷಿಯೇಟಿವ್ ತಗೊಂಡ್ರೆ ಇಡೀ ಫ್ಲಾಟ್ನವರು ಬಂದು ಮಾರ್ಕೆಟಿಗೆ ಬರೋಕ್ಕಿಂತ ಒಂದು ಪರ್ಚೇಸಿಂಗ್ ಕಮಿಟಿ ಅಂತ ಮಾಡಿ ಅಲ್ಲಿ ಒಬ್ರೇ ಎಲ್ಲಾ ಫ್ಲಾಟ್ಗಳದ್ದು ಒಬ್ಬರೇ ಅಪಾರ್ಟ್ಮೆಂಟ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ, ಸೊ ಒಂದು 2.5 ಲಕ್ಷ ಪಾಪ್ಯುಲೇಷನ್ ಅಲ್ಲಿದೆ ಫ್ಲಾಟ್ಗಳಲ್ಲಿ. ಸೊ ಅದೊಂದು ದೊಡ್ಡ ಮಟ್ಟದಲ್ಲಿ ಒಂದು ಬೆನಿಫಿಟ್ ಆಗ್ತದೆ ಜಿಲ್ಲಾಡಳಿತ. ಇದನ್ನು ಕೂಡ ಈ ವಾಹಿನಿ ಮುಖಾಂತರ ಅದೊಂದು ಪ್ರಯತ್ನಗಳು ಖಂಡಿತ ಮಾಡಬಹುದು. ಮತ್ತೆ ಇನ್ನೊಂದು ಸುರೇಶ್ ಅವರು ಹೇಳಿದಾಗೆ ಈ ರಿಕ್ಷಾದ ಪಬ್ಲಿಕ್ ಮತ್ತೆ ಬರ್ತೀನಿ, ಒಬ್ರು ಕರೆಯನ್ನ ಮಾಡಿದ್ದಾರೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳಿಸ್ತಾ ಇದೆ? ಎಸ್, ಹೇಳಿ ಸರ್, ಹೇಳಿ. ಸ್ವಾಮೀಜಿ ಇದ್ದಾರೆ, ಮಾತ್ರ. ಹಲೋ, ಎಸ್ ಹೇಳಿ ಸರ್, ಹೇಳಿ, ಕೇಳಿಸ್ತಾ ಇದೆ. ಸ್ವಾಮೀಜಿ ಇದ್ದಾರೆ, ದಿಲ್ರಾಜ್ ಆಳ್ವ ಅವರು ಇದ್ದಾರೆ, ಮಾತನಾಡಿ. ಸ್ವಾಮೀಜಿ ಅವರಿಗೆ ಮತ್ತೆ ದಿಲ್ರಾಜ್ ಆಳ್ವ ಅವರಿಗೆ ವಂದನೆಗಳು. ನಮಸ್ಕಾರ. ನಮಸ್ಕಾರ, ಹೇಳಿ. ಅಂದ್ರೆ ಈಗ ನೀವು ಸ್ವಚ್ಛ ಭಾರತದಿಂದ ಮಾಡಿ ಈಗ ಕೊರೋನಾ ಇಮಿಡಿಯೇಟ್ ಆಗಿ ಕೊರೋನಾ ಬಂದು ಮಂಗಳೂರಿನಲ್ಲಿ ಸಿಕ್ಕಿದಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ ಸರ್. ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ, ಮೀನಿನ ವ್ಯಾಪಾರ, ತರಕಾರಿ ವ್ಯಾಪಾರ ಎಲ್ಲ ಮಾಡ್ತಾ ಇದ್ದಾರೆ. ಅವರ ವ್ಯಾಪಾರ ಆದ್ಮೇಲೆ ಅವರು ಹಾಗೆ ಅದನ್ನು ಬಿಟ್ಟು ಹೋಗ್ತಾರೆ. ಮೀನಿನ ನೀರು ಎಲ್ಲ ರಸ್ತೆ ಬದಿಯಲ್ಲಿ ಇರ್ತಾರೆ ಸರ್. ಇದರ ಬಗ್ಗೆ ಯಾರಾದ್ರೂ ಗಮನ ಹರಿಸ್ತಾರ? ಓಕೆ, ಎಸ್, ಧನ್ಯವಾದಗಳು ಸರ್ ಕರೆಯನ್ನ ಮಾಡಿದ್ದಕ್ಕಾಗಿ. ಸ್ವಚ್ಛ ಭಾರತವನ್ನು ಮಾಡಿದ್ದೀರಿ, ಸ್ವಚ್ಛತೆಗೆ ಸಂಬಂಧಪಟ್ಟಂತ ವಿಷಯ. ಈಗ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ, ಅಲ್ಲಲ್ಲಿ ಬಿಟ್ಟು ಹೋಗ್ತಾ ಇದ್ದಾರೆ, ಏನ್ ಮಾಡ್ತೀರಾ ಅಂತ ಆ ಕುರಿತು ನಾವು ಯೋಚನೆ ಮಾಡಿರ್ಲಿಲ್ಲ. ಯಾಕಂದ್ರೆ ನಾವೇ ಹೊರಗೆ ಹೋಗ್ತಾ ಇಲ್ಲ, ಅದರಿಂದ ಈ ವಿಚಾರಗಳು ನಮಗೆ ಗಮನಕ್ಕೆ ಬಂದಿಲ್ಲ. ಈ ವಿಚಾರವನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಟ್ಯಾಕಲ್ ಮಾಡಬೇಕು ಅಂತ ಖಂಡಿತವಾಗಿ ಯೋಚನೆ ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಈ ವಿಚಾರಗಳು, ವಿಶೇಷವಾಗಿ ಸ್ವಚ್ಛತೆಯ ವಿಚಾರಗಳು, ನಾವು ತುಂಬಾ ಹಿಂದೆ ಉಳಿತಾ ಇದ್ದೇವೆ. ಎಷ್ಟು ಅವೇರ್ನೆಸ್ ಬರ್ತದೆ ಅಷ್ಟು ಒಂದೊಂದ್ಸಲ ಹಿಂದೆ ಹೋಗ್ತೀವಿ ಅಂತ ಅನಿಸ್ತದೆ. ಇದಕ್ಕೆ ಸ್ಥಳೀಯ ಆಡಳಿತ ತುಂಬಾ ಗಮನ ಕೊಡಬೇಕಾಗ್ತದೆ. ಸೊ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಇವರೇನು ಸಜೆಷನ್ ಕೊಟ್ಟಿದ್ದಾರೆ ಅದನ್ನ ರಸ್ತೆ ಬದಿ ವ್ಯಾಪಾರ ಇದೆಯಲ್ಲ ಅದು ನಿಲ್ಲಬೇಕು ನಿಜವಾಗಿಯೂ ಕೂಡ. ಇವತ್ತು ಅಂತ ಒಂದು ಪರಿಸ್ಥಿತಿ ಯಾರಿಗೂ ಕೂಡ, ಒಂದು ಅಂಗಡಿಯನ್ನು ಮಾಡ್ಕೊಳ್ಳದೆ ಇರುವಂತ ಪರಿಸ್ಥಿತಿ ಯಾರಿಗೂ ಇಲ್ಲ. ಎಷ್ಟೋ ಸಲ ಸ್ಥಳೀಯ ಆಡಳಿತಗಳೇ ಇದನ್ನೆಲ್ಲ ಮಾಡಿಕೊಟ್ರು ಕೂಡ ಸೊ ಇಂಥ ಒಂದು ಅಭ್ಯಾಸ ಮುಂದುವರಿತಾ ಇದೆ. ಅದನ್ನ ಕಟ್ಟುನಿಟ್ಟಾಗಿ ಜಾರಿಗೆ ತರಬೇಕು ಅಂತ ನಾನು ಕೂಡ ಮುಂದಿನ ದಿನಗಳಲ್ಲಿ ಆಫೀಸರ್ಸ್ ಜೊತೆಗೆ ಈ ವಿಚಾರದಲ್ಲಿ ಮಾತಾಡಿ ಅದನ್ನ ನಿಲ್ಲಿಸುವಂತ ಪ್ರಯತ್ನವನ್ನ ಮಾಡ್ತೇವೆ ಅಂತ ಹೇಳ್ತೇನೆ. ಎಸ್, ದಿಲ್ರಾಜ್ ಆಳ್ವ ಅವರು ಒಂದು ಪ್ರಸ್ತಾಪ ಮಾಡಿದ್ರು, ಅಂದ್ರೆ ಎಲ್ಲ ಅಪಾರ್ಟ್ಮೆಂಟ್ ಗಳಲ್ಲಿ ಅಲ್ಲೇ ಒಂದು ಸೂಪರ್ ಮಾರ್ಕೆಟ್ ತರ ಮಾಡಿ ಈ ರೀತಿ ನಾನು ನಿನ್ನೆ 2 ದಿವಸದ ಹಿಂದೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಫೋನ್ ಮಾಡಿದ್ದೆ. ಫೋನ್ ಇನ್ ಕಾರ್ಯಕ್ರಮ ಇತ್ತು, ಮಾಡಿ ಒಂದು 4 ವಿಚಾರ ಹೇಳಿದ್ದೆ ನಾನು. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಆ 4 ವಿಚಾರಗಳನ್ನು ಅವರು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಮೊದಲನೇ ವಿಚಾರ ನಂದು ಇದ್ದದ್ದು, ಎಲ್ಲಾ ವಾಹನಗಳು ರಸ್ತೆಗೆ ಬರೋದನ್ನ ಬ್ಯಾನ್ ಮಾಡಬೇಕು. 2 ವೀಲರ್ ಮತ್ತು 4 ವೀಲರ್ ಕಂಪ್ಲೀಟ್ ಬ್ಯಾನ್. ಅದಾಗ್ತಾ ಇದೆ. ಆಮೇಲೆ ಮಾರ್ಕೆಟ್ ಅನ್ನ ಸ್ವಲ್ಪ ಸೋಷಿಯಲ್ ಡಿಸ್ಟೆನ್ಸ್ಗೋಸ್ಕರ ಸ್ಪ್ರೆಡ್ ಔಟ್ ಮಾಡಬೇಕು ಅಂತ ಹೇಳಿದ್ದೆ. ಕೇವಲ ಸೆಂಟ್ರಲ್ ಮಾರ್ಕೆಟ್ ಮೇಲೆ ಭಾರ ಆಗ್ತಾ ಇದೆ. ಆದ್ದರಿಂದ ಅದು ಒಂದು ಕೇಂದ್ರ ಮೈದಾನ, ನೆಹರು ಮೈದಾನ ಮತ್ತು ಬಸ್ ಸ್ಟ್ಯಾಂಡ್ ಅಲ್ಲಿ, ನಮ್ಮ ಕೇಂದ್ರ ಬಸ್ ನಿಲ್ದಾಣ ಈಗ ಖಾಲಿ ಇದೆ, ತರಕಾರಿ ಮಾರುವವರಿಗೆ ಅಲ್ಲಿ ಒಂದು ವ್ಯವಸ್ಥೆ ಮಾಡಿ ಕೊಡ್ಬೋದು. ಇದು ಕೊಡಗಿನಲ್ಲಿ ಈ ತರದ್ದು ಮಾಡಿದ್ದಾರೆ. ಸೊ ಅದರಿಂದ ಅವರು ಅದನ್ನ APMCಗೆ ಒಂದು ಶಿಫ್ಟ್ ಮಾಡಿದ್ದಾರೆ. ಮೂರನೇ ವಿಚಾರ, ನಾನು ಈ ಯಾರು ವೈಲೇಟರ್ಸ್ ಇದ್ದಾರೆ 2 ವೀಲರ್ ಅಲ್ಲಿ ಒಂದ್ ವೇಳೆ ಬಂದ್ರೆ ಅವ್ರಿಗೆ ಹೊಡೆಯಲ್ಲ ಅಂತ ಈಗ
ಹೇಳಿದ್ದಾರೆ ಪೊಲೀಸ್ ಲಾಠಿ ಚಾರ್ಜ್ ಇಲ್ಲ ಅಂತ. ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಅವ್ರದ್ದು ಬೈಕ್ನ ಚಾವಿಯನ್ನ ಒಂದು 2 ದಿವಸ ಅವನಿಗೆ ಬೈಕ್ ಕೊಟ್ಟು ನೀವು ಸೀದಾ ತಗೊಂಡು ಹೋಗು ಅಂತ ಹೇಳಿ, ಬೈಕ್ ಚಾವಿ ಮಾತ್ರ ಪೊಲೀಸ್ ಸ್ಟೇಷನ್ ಇಟ್ಕೊಳ್ಳಿ, 2 ದಿವಸ ಬಂದ ನಂತರ ತಗೊಂಡು ಹೋಗು ಅಂತ ಹೇಳಿದ್ದೆ. ಸೊ ಆ ರೀತಿಯಾಗಿ ಈಗ ಬೈಕ್ಗಳನ್ನು ವಶಪಡಿಸಿಕೊಳ್ಳುವಂತ ಕೆಲಸ ನಡೀತಾ ಇದೆ. ಮತ್ತು ಕೊನೆಯದಾಗಿ ನನ್ನ ಒಂದು ವಿಚಾರ ಇದ್ದದ್ದು ಸೋಷಿಯಲ್ ಡಿಸ್ಟೆನ್ಸಿಂಗ್ಗೋಸ್ಕರ ನಾವು ಎಷ್ಟಂತ ಮಾರ್ಕಿಂಗ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಅಂಗಡಿಯವರೇ ಮಾರ್ಕಿಂಗ್ ಮಾಡ್ಕೊಳ್ಬೇಕು ಮತ್ತು ಅಂಗಡಿಯವರೇ ಆ ಜನರನ್ನು ಮೇಂಟೈನ್ ಮಾಡಬೇಕು. ಯಾರು ಅದನ್ನು ಮಾಡಲ್ಲ ಅವರಿಗೆ ಲೈಸೆನ್ಸ್ ಅನ್ನು ರದ್ದು ಮಾಡ್ತೀನಿ ಅಂತ ಹೇಳಿದೆ. ಅದು ಕೂಡ ನಿನ್ನೆಯಿಂದ ಕಾರ್ಯಕ್ಕೆ ಬಂದಿದೆ. ಅಂದ್ರೆ ಅಂಗಡಿಗಳ ಯಾರ್ಯಾರದ್ದು ವರ್ತಕರಿದ್ದಾರೆ ಅವರೇ ಅವರ ಅಂಗಡಿ ಎದುರುಗಡೆಗೆ ಮಾರ್ಕಿಂಗ್ ಅನ್ನು ಮಾಡ್ಕೊಳ್ಬೇಕು ಮತ್ತು ಜನ ನಿಲ್ಲೋ ಹಾಗೆ ಅವರೇ ವ್ಯವಸ್ಥೆ ಮಾಡಬೇಕು. ಈಗ ಏನಾಗ್ತಾ ಇದೆ, ಯಾರೊಬ್ರು ಬಂದ್ ಮಾಡ್ಲಿ, ರಾಮಕೃಷ್ಣ ಮಿಷನ್ ವಾಲಂಟಿಯರ್ಸ್ ಬಂದ್ ಮಾಡ್ಲಿ ಅಥವಾ ಜಿಲ್ಲಾಡಳಿತ ಬಂದ್ ಮಾಡ್ಲಿ, ಆಫೀಸರ್ಸ್ ಬಂದು ಅದನ್ನ ಮಾಡ್ಬೇಕು ಅನ್ನೋಂಥದ್ದು ಅಪೇಕ್ಷೆ ಇತ್ತು. ಅದನ್ನು ಕೂಡ ತಪ್ಪಿಸಿ ಈಗ ಅವರವರೇ ಮಾಡ್ಕೊಳ್ಬೇಕು ಅಂತ ನಾನು ಜಿಲ್ಲಾ ಉಸ್ತುವಾರಿ ಸಚಿವರ ಹತ್ರ ವಿನಂತಿ ಮಾಡ್ಕೊಂಡಿದ್ದೆ. ಅದು ಈಗ ನಡೀತಾ ಇದೆ. ಈ 4 ವಿಚಾರಗಳು ಕೂಡ ನಿನ್ನೆಂದು ಇಂಪ್ಲಿಮೆಂಟ್ ಆಗ್ತಾ ಇದೆ. ಇನ್ನೊಂದು ದಿಲ್ರಾಜ್ ಬಹಳ ಒಂದು ಪ್ರಮುಖವಾದಂಥ ವಿಚಾರವನ್ನು ಎತ್ತಿದ್ರು. ಮೊದಲ ಒಂದು 5-6 ದಿವಸದ ಒಂದು ವಾರದ ಹಿಂದೆ ಪೊಲೀಸ್ ಕಮಿಷನರ್ ಅವರು ಮಠಕ್ಕೆ ಬಂದಾಗ ಅವರದೊಂದು ವಿಚಾರ ಏನಿತ್ತು ಅಂತ ಹೇಳಿದ್ರೆ, ಮಂಗಳೂರಿನಲ್ಲಿ ತುಂಬಾ ಫ್ಲಾಟ್ಸ್ ಇದೆ, ಸುಮಾರು 1500-1600 ಈ ವಸತಿ ಸಮುಚ್ಚಯಗಳಿದೆ. ಸೊ ಇವರು ಹೊರಗೆ ಬರೋದು ಕಡಿಮೆ ಆದರೆ ನಮ್ಮ ಏನು ಟ್ರಾಫಿಕ್ ಇದೆ ಅದ್ರ 60% ಈಗಿರುವಂಥ ಟ್ರಾಫಿಕಲ್ಲಿ ಕಡಿಮೆ ಮಾಡ್ಬೋದು. ಅದಕ್ಕೆ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಅವರಿಗೆ ಈ ದಿನಸಿ ಮತ್ತು ತರಕಾರಿಗಳನ್ನು, ಹಣ್ಣುಗಳನ್ನು ಸರಬರಾಜು ಮಾಡುವಂಥದ್ದು. ಅದಕ್ಕೆ ನಾನು ಹೇಳಿದ್ದೆ, ಇಲ್ಲ ಖಂಡಿತವಾಗಿ ಇದನ್ನು ಮಾಡ್ಬೋದು, ವ್ಯವಸ್ಥಿತವಾಗಿ ಅಲ್ಲೊಂದು ಟೀಮ್ ಮಾಡಿ, ಒಂದು ಕಮಿಟಿ, ಪರ್ಚೇಸಿಂಗ್ ಕಮಿಟಿ ಮಾಡಿ, ಅವರಿಂದ ನಾವು ಆರ್ಡರ್ನ ತಗೊಂಡು ನಾವು ಸಪ್ಲೈ ಮಾಡಬೇಕು. 1500 ಒಂದು ಫ್ಲಾಟ್ಗೆ ವಾರಕ್ಕೆ 1 ಸಲ ಮಾತ್ರ. ಒಂದು ಉದಾಹರಣೆಗೆ ಅವ್ರು ಒಂದು ಲಿಸ್ಟ್ ಕೊಟ್ಟರು ಅಂತ ಇಟ್ಕೊಂಡ, ಒಂದು ಫ್ಲಾಟ್ ಅಲ್ಲಿ ಒಂದು ಅಪಾರ್ಟ್ಮೆಂಟ್ 50 ಫ್ಲಾಟ್ಸ್ ಇದ್ರೆ ಅವ್ರು 50 ಮನೆಯದ್ದು ಒಂದು ಲಿಸ್ಟ್ ಕೊಡ್ತಾರೆ ಅಂತ ಇಟ್ಕೊಂಡ, ಅದನ್ನ ಸರಬರಾಜು ನಾವು ಮಾಡ್ತೇವೆ. ನೆಕ್ಸ್ಟ್ ಬರೋದು ಮತ್ತೆ ಸೋಮವಾರ ಅವ್ರು ಕೊಟ್ಟರೆ ನೆಕ್ಸ್ಟ್ ಸೋಮವಾರವೇ. ಸೊ ಆ ರೀತಿ ಮಾಡ್ಬೋದು ಅಂತ ನಾನು ಒಂದು ಸಜೆಷನ್ ಕೊಟ್ಟಿದ್ದೆ. ಸೊ ಅದು ಬೇರೆ ಬೇರೆ ಕಾರಣಗಳಿಗೋಸ್ಕರ ಇಂಪ್ಲಿಮೆಂಟ್ ಆಗಿಲ್ಲ. ಈ ಕೂಡ ಅದನ್ನ ಒಂದು ವೇಳೆ ಜಿಲ್ಲಾಡಳಿತ ಸೀರಿಯಸ್ ಆಗಿ ತಗೊಳ್ಳೋದ್ರೆ ಖಂಡಿತ ನಮ್ಮ ಸ್ವಯಂ ಸೇವಕರು ಅದನ್ನ ಒಂದು ಮಾಡಬಹುದು ಅಂತ ನನಗೆ ಅನ್ನಿಸ್ತದೆ. ಸೊ ಈ ರೀತಿ ಜಿಲ್ಲಾಡಳಿತದಿಂದ ಕೂಡ ಒಂದಷ್ಟು ಪ್ರಯತ್ನಗಳಾದ್ರೆ ಒಳ್ಳೇದು. ಇಂಡಿವಿಜುವಲ್ ಹೌಸಸ್ಗೆ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಆದ್ರೆ ಫ್ಲಾಟ್ ಮಾಡೋದು ಅಷ್ಟು ಕಷ್ಟ ಆಗ್ಲಿಕ್ಕೆ ಪ್ರಯತ್ನ ಆಗಿದೆ ಅನ್ನುವಂಥದ್ದು ನಾವು ಕೂಡ ಗಮನಿಸಿದ್ವಿ. ಅಂದ್ರೆ ಕೊಡಿಯಲ್ ಬೈಲಿರುವಂತಹ ಮೌರಿಷ್ಕ ಪಾರ್ಕ್ ನಲ್ಲಿ ಆ ಒಂದು ವ್ಯವಸ್ಥೆಗಳು ಅದನ್ನ ಕಾರ್ಯಕ್ರಮ ಮಾಡಿದ್ದಾರೆ. ಎಸ್ ದಿಲ್ರಾಜ್ ಆಳ್ವ ಅವರೇ, ಈಗ ಮುಂದಿನ ಒಂದು ವಿಚಾರಕ್ಕೆ ಬಂದ್ರೆ, ಈಗ ಏನು ಪ್ರಧಾನಿ ನರೇಂದ್ರ ಮೋದಿ ಅವರು ಜನತಾ ಕರ್ಫ್ಯೂಗೆ ಕರೆಯನ್ನ ಕೊಟ್ಟಿದ್ರು, ಇಡೀ ದೇಶ ಅದಕ್ಕೆ ಬೆಂಬಲವನ್ನ ಕೊಟ್ಟಿತ್ತು ಅನ್ನುವಂತ ನೋಡಬಹುದು. ಈಗ ನಾಳೆ ಒಂದು ವಿನೂತನವಾದ ಒಂದು ವಿಚಾರಕ್ಕೆ ಕರೆಯನ್ನ ಕೊಟ್ಟಿದ್ದಾರೆ. ಸೊ ಅಂದ್ರೆ ಈಗ ಮಠದ ವತಿಯಿಂದ ಅಥವಾ ನಡೆಯುವಂತ ಪ್ರಯತ್ನಗಳು ಅಥವಾ ಆ ನಿಟ್ಟಿನಲ್ಲಿ ಏನೆಲ್ಲ ಆಗುತ್ತೆ ನಾಳೆ ಅಂತ? ನಾಳೆಂದೇ ತಾವು ಪ್ರಧಾನಮಂತ್ರಿ ದೀಪ ಹೊತ್ತಲಿಸಿ ನೋಡಿ, ಇದು ಒಂದು ಅವ್ರೇನು ಅವರ ಮನಸ್ಸಲ್ಲಿ ಏನಿರ್ಬೋದು ಅಂತ ಹೇಳಿದ್ರೆ, ಒಂದು ಜನರಿಗೆ ಒಂದು ಯುನೈಟ್ ಆಗ್ಲಿಕ್ಕೆ ಒಂದು ಮಾಧ್ಯಮ ಅಷ್ಟೇ. ಇದನ್ನು ಮತ್ತೆ ನೀವು ಇದನ್ನು ಮಾರ್ಕೆಟಿಂಗ್ ಆಗಿ ಬಳಸ್ಕೊಂಡು ಮತ್ತೆ ಜನರನ್ನು ಸೇರಿಸ್ಕೊಂಡು ಮತ್ತೆ ಸೋಷಿಯಲ್ ಏನ್ ಗ್ಯಾದರಿಂಗ್ ಮಾಡಿದ್ರೆ ಅವ್ರು ಹೇಳಿರುವಂತವ್ರು ಅವರ ಕಳಕಳಿಗೆ ಏನು ಬೆಲೆ ಇರುವುದಿಲ್ಲ. ಸೊ ಮೊನ್ನೆ ಕೂಡ ಹಾಗೆ ಆಯ್ತು. ಅವ್ರೇನು ಅವರ ಥಾಟ್ ಏನಿತ್ತು, ಏನು ಸಾರ್ವಜನಿಕರು ಏನು ಅಧ್ವಾನ ಆಯ್ತು, ಫ್ರಂಟ್ ಲೈನ್ ಏನು ವರ್ಕರ್ಸ್ ಇದ್ದಾರೆ ಅವರಿಗೆ ಸಪೋರ್ಟ್ ಮಾಡೋ ದೃಷ್ಟಿಯಲ್ಲಿ ಅವ್ರು ಹೇಳಿರುವಂತದ್ದು, ಅದು ಎಲ್ಲೋ ಒಂದ್ ಕಡೆ ಮಿಸ್ಇಂಟರ್ಪ್ರೇಟ್ ಆಗಿ ಏನೋ ಇದಾಗಿದೆ. ಈ ನಾಳೆ ಕೂಡ ಅಷ್ಟೇ, ತಾವು ದಯಮಾಡಿ ಏನು ತಮ್ಮ ಮನೆಯಲ್ಲಿ ಏನ್ ವ್ಯವಸ್ಥೆ ಇದೆ ಅದನ್ನು ಮಾತ್ರ ತಾವು ಮಾಡಿ, ಹೊರಗೆ ಬಂದು ಇನ್ನೊಂದು ರೀತಿಯ ನಾವೇನಾದ್ರೂ ಪ್ರಚಾರ ದೃಷ್ಟಿಯಿಂದ ಮಾಡುವಂತದ್ದು ದಯಮಾಡಿ ಬೇಡ. ಈಗ ಕೊನೆಯ ಕಾಲರ್ ಒಬ್ರು ಇದ್ದಾರೆ. ಹಲೋ 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 ಮೇಡಮ್, ನಮಸ್ತೆ. ಹಲೋ ನಮಸ್ತೆ, ಇದು ನಂತೂರಿಂದ ವರ್ಷಿಣಿ ಮಾತಾಡ್ತಾ ಇರೋದು. ಎಸ್ ಹೇಳಿ ಮೇಡಮ್, ಮಾತನಾಡಿ. ಸ್ವಾಮೀಜಿ ಹತ್ರ ಮಾತಾಡ್ಬೇಕಿತ್ತು. ಇದು ಸೋಷಿಯಲ್, ಇದು ನೀವು ಕೊರೋನಾ ವೈರಸ್ ಅವೇರ್ನೆಸ್ ಕೊಡ್ತಾ ಇದ್ದಿಲ್ಲ, ಬಟ್ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡ್ತೇನೆ ನಾನು. ಆಕ್ಚುಲಿ ಈ ತರ ವಿಡಿಯೋಸ್ ಎಲ್ಲ ಸ್ಪ್ರೆಡ್ ಮಾಡೋದು, ಕೊರೋನಾ ವೈರಸ್ ಸ್ಪ್ರೆಡ್ ಮಾಡೋಣ ಅಂತ ಎಲ್ಲ ಬರ್ತದೆ. ಅದು ನೋಡ್ಬೇಕಾದ್ರೆ ನಂಗೆ ಹೆದರಿಕೆ ಆಗ್ತದೆ. ಸೊ ನಂಗೆ ಒಮ್ಮೊಮ್ಮೆ ಫೀಲ್ ಆಗುತ್ತೆ, ಅದು ಅವ್ರು ಇಂಡಿಯಾದಿಂದನೇ ಇದ್ದಾರಾ ಅಥವಾ ಎಲ್ಲಿಂದ ಬಂದಿದ್ದಾರಾ ಅಂತ. ಓಕೆ, ಎಸ್, ಇದು ನಿಮ್ಮ ಪ್ರಶ್ನೆ ಆಗಿತ್ತು. ಇದೇ ತರದೊಂದು ಪ್ರಶ್ನೆ ಬಂದಿತ್ತು. ಎಸ್, ಹೆದರೋ ಅಗತ್ಯ ಇಲ್ಲ, ಜಾಗ್ರತೆ ಮಾಡಿ. ಸೊ ನಾನು ವಿಚಾರ ಹೇಳಿದೆ, ಹೊರಗಿನಿಂದ ನೀವು ಹೊರಗೆ ಹೋಗಬೇಡಿ, ಮನೆಗೆ ಬೇರೆದವ್ರು ಸೇರಿಸಬೇಡಿ. ಇನ್ನು ಇರುವಂತದ್ದು ನೀವೇನು ಹಣ್ಣು ತರಕಾರಿಗಳನ್ನ ತರ್ತೀರಿ ಆ ವಿಚಾರ, ಅಥವಾ ಐಟಮ್ಸ್ ಅನ್ನು ತರ್ತೀರಿ ಆ ವಿಚಾರ. ಸೊ ಅದನ್ನು ತಂದಾಗ ಅವನ್ನ ಕಂಪ್ಲೀಟ್ ಶುದ್ಧೀಕರಣಗೊಳಿಸಿ, ಶುಚಿಗೊಳಿಸಿ.
ಅದು ನಿಮ್ಮದೇ ರೀತಿಯಲ್ಲಿ ಶುಚಿಗೊಳಿಸಿ. ಹಣ್ಣುಗಳನ್ನು ಮತ್ತು ತರಕಾರಿಗಳನ್ನ ಸೋಪಾಕೇನು ತೊಳಿಬೇಕಾಗಿಲ್ಲ, ಆದರೂ ಕೂಡ ಒಂದು ಸ್ವಚ್ಛವಾದ ನೀರಿನಿಂದ ಒಂದೆರಡು ಸಲ ಜಾಸ್ತಿನೇ ತೊಳೆದ್ರೆ ಸೊ ಎಲ್ಲ ಅಪಾಯಗಳಿಂದ ಪಾರಾಗ್ಬೋದು. ಆದ್ದರಿಂದ ಹೆದರಿಕೆ ನಿಮ್ಗೆ ಯಾಕೆ ಆಗ್ತಾ ಇದೆ ಅಂದ್ರೆ ನೀವು ಹೊರಗೆ ಹೋಗಿ ಏನೋ ಮಾಡ್ತೀರಿ ಅಂತ. ದಯಮಾಡಿ ಹೊರಗೆ ಹೋಗೋದೊಂದು ಬಂದ್ ಮಾಡಿದ್ರೆ ಖಂಡಿತವಾಗಿ ಹೆದರಿಕೆ ಹೋಗ್ತದೆ. ನೀವು ಹೊರಗೆ ಹೋದ್ರೆ ಮಾತ್ರ ನಿಮ್ಮನ್ನ ಆ ರೀತಿಯ ವಿಚಾರಗಳು ನಿಮ್ಮ ಸ್ಪರ್ಶಕ್ಕೆ ಅಥವಾ ನಿಮ್ಮ ಸಂಪರ್ಕಕ್ಕೆ ಬರೋ ಅವಕಾಶ ಇದೆ. ನೀವು ಒಂದ್ ವೇಳೆ ಹೊರಗೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಯಾರಿಗೂ ಹೆದರೋ ಅಗತ್ಯ ಇಲ್ಲ. ಕೊರೋನಾ ನಿಮ್ಮನ್ನು ಏನೂ ಮಾಡಲ್ಲ. ಮನೆಯಲ್ಲಿದ್ರೆ ಕೊರೋನಾ ಓಡಿ ಹೋಗ್ತದೆ. ನೀವು ಮನೆ ಹೊರಗೆ ಹೋದ್ರೆ ಕೊರೋನಾ ನಮ್ಮನ್ನು ಹಿಡ್ಕೊಳ್ತದೆ. ಆದ್ರಿಂದ ಸೂತ್ರ ಇಷ್ಟೇ, ಮನೆಯಿಂದ ಹೊರಗೆ ಹೋಗಲ್ಲ, ಬೇರೆದವ್ರ ಮನೆಗೆ ಬಿಟ್ಕೊಳ್ಳಲ್ಲ. 8 ರಿಂದ 10 ದಿವಸ ಒಂದೇ ಸಲ ನಾನು ದಿನಸಿಗಳನ್ನ ತರಕಾರಿಯನ್ನ ತರ್ತೇನೆ ಅಂತ ದಯಮಾಡಿ ಸಂಕಲ್ಪ ಮಾಡಿ. ಈ 3 ವಿಚಾರಗಳನ್ನ ನೀವು ಸಂಕಲ್ಪ ಮಾಡಿ ನಿಮ್ಮ ಮನೆಯವ್ರಿಗೆ ಹೇಳಿ, ಆತ್ಮೀಯರಿಗೆ ಹೇಳಿ, ಗೆಳೆಯರಿಗೆ ಹೇಳಿ, ಸಂಬಂಧಿಗಳಿಗೆ ಹೇಳಿ. ಇಷ್ಟು ಮಾಡಿದ್ರೆ ನಾವು ಕೊರೋನಾ ನಮ್ಮನ್ನು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದರಿಂದ ಹೆದರೋ ಅಗತ್ಯ ಇಲ್ಲ, ಜಾಗೃತಿ ಮಾಡಿ. ಎಸ್ ಸರ್, ದಿಲ್ರಾಜ್ ಅವರು ಕೊನೆಯದಾಗಿ ಏನು ಹೇಳ್ತೀರಿ? ಇನ್ನೊಂದು ವಿಚಾರ, ಈಗ ಒಂದು ಕಾಲ್ ಬಂದಿತ್ತು ಈ ಸ್ಟ್ರೀಟ್ ವೆಂಡರ್ಸ್ ಬಗ್ಗೆ. ಈಗ ನನ್ನ ಲೆಕ್ಕದಲ್ಲಿ ಜಿಲ್ಲಾಡಳಿತಕ್ಕೊಂದು ಒಂದು ಕಾರ್ಪೊರೇಷನ್ ಆಗಿರ್ಬೋದು ಇಮಿಡಿಯೇಟ್ ಆಗಿ ಮೆಜರ್ಸ್ ತಗೊಳ್ಬೇಕು. ಯಾಕಂತ ಹೇಳಿದ್ರೆ ಆಫ್ಟರ್ ಲಾಕ್ಡೌನ್ ಏನು ಮಾಡಬೇಕು ಅದಕ್ಕೆ ಇಮಿಡಿಯೇಟ್ ಆಗಿ ಈಗ ಒಂದು ಕಮಿಟಿ ಏನಾದರೂ ಮಾಡಿ ಈಗ ಒಂದು ಖಾಲಿ ಈಗ ಗ್ರೌಂಡ್ ಕ್ಲಿಯರ್ ಇದೆ, ರೋಡ್ಸ್ ಕ್ಲಿಯರ್ ಇದೆ, ಎಲ್ಲ ಕ್ಲಿಯರ್ ಇದೆ. ಇದಕ್ಕೇನಾದರೂ ಈಗ ರಿಕ್ಷಾದ ಬಗ್ಗೆ ಅವ್ರು ಹೇಳಿದರು, ಈ ಪಬ್ಲಿಕ್ ಇದರಲ್ಲಿ ಸ್ಯಾನಿಟೈಸರ್ ಇಡುವಂಥದ್ದು ಇಂಥದ್ದೆಲ್ಲ ಮಾಡಲಿಕ್ಕೆ ಇಮಿಡಿಯೇಟ್ ಆಗಿ ಒಂದು ಗ್ರೂಪ್ ಏನಾದರೂ ಒಂದು ಟೀಮ್ ಮಾಡಿಕೊಂಡು ಒಂದು ನಗರವನ್ನು, ಈಗ ಆಲ್ಮೋಸ್ಟ್ ಡ್ಯಾಮೇಜ್ ಆಗಿದೆ ನಗರಕ್ಕೆ ಆಗ್ಬೋದು, ಆಟೋಮೆಟಿಕ್ ಇನ್ಕಮ್ಗೆ ಇಕಾನಮಿಗೆ ಎಲ್ಲ ಡೌನ್ ಆಗಿದೆ. ಬಟ್ 15 ದಿವಸ ಆದಮೇಲೆ ಇದನ್ನು ಹೇಗೆ ಇನ್ನು ಕೊರೋನಾ ಆಗಿರ್ಬೋದು ಇನ್ನೊಂದು ಮತ್ತೊಂದು ಈ ಬರದಿದ್ದಾಗ ಏನ್ ನೋಡ್ಕೊಳ್ಬಹುದು ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಒಂದು ಟೀಮ್ ಕರೆದು ಏನಾದ್ರೂ ಈಗ ಸ್ಟ್ರೀಟ್ ವೆಂಡರ್ಸ್ ಅನ್ನು ಇಮಿಡಿಯೇಟ್ ಆಗಿ ವೆಕೇಟ್ ಮಾಡಿ ಈ ಅಂದ್ರೆ ಒಂದು ಝೋನ್ ಅನ್ನು ಇಮಿಡಿಯೇಟ್ ಅಲ್ಲಿ ಯಾರು ಇನ್ನು ಮುಂದೆ ಸ್ಟ್ರೀಟ್ ವೆಂಡರ್ಸ್ ಇರಬಾರ್ದು ಅಂತ ಹೇಳಿ ದೃಷ್ಟಿಯಲ್ಲಿ ಇಂಥದೆಲ್ಲ ಒಂದು ಕೆಲವು ಪ್ಲಾನ್ಸ್ ಗಳನ್ನು ಮಾಡಿದ್ರೆ ಐ ಥಿಂಕ್ ಇದೊಂದು ಸಿಟಿ ಕೂಡ ಒಂದು ಒಳ್ಳೆ ಬೆನಿಫಿಟ್ ಆಗ್ತದೆ ಅಂತ ನನ್ನ ಅನಿಸಿಕೆ. ಈಗ ಇಮಿಡಿಯೇಟ್ ಆಗಿ ಇದಕ್ಕೆ MCC ಅವರು ಇದಕ್ಕೆ ಇಮಿಡಿಯೇಟ್ ಆಗಿ ಕಾರ್ಯರೂಪಕ್ಕೆ ಬರಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಈಗ ಅವರ ಆಂಟೋನಿ ಟೀಮ್ ಇದೆ, ಅವರ ಏನ್ ಟೀಮ್ಸ್ ಇದೆ, ಅದನ್ನೀಗ ಇಮಿಡಿಯೇಟ್ ಆಗಿ ಇಂಪ್ಲಿಮೆಂಟ್ ಮಾಡಿ ಇದರ ಬಗ್ಗೆ ಆದಷ್ಟು ಗಮನ ಹರಿಸಬೇಕಂತೇಳಿ ನನ್ನ ಮನವಿ. ಸ್ವಾಮೀಜಿ, ಕೊನೆಯದಾಗಿ ಹೆಚ್ಚಿನವ್ರು ಕೇಳ್ತಾ ಇದ್ರೆ ಭಯ ಆಗ್ತಾ ಇದೆ ಅಂತ. ಖಂಡಿತವಾಗಿ ಭಯ ಪಡಬೇಕಾಗಿಲ್ಲ. ಅದೇನು ಕೊರೋನಾ ನಿಮ್ಮನ್ನೇನು ಮಾಡಲ್ಲ. ನೀವು ಹೋಗಿ ಅದನ್ನು ಅಪ್ಪಿಕೊಳ್ಳುವವರೆಗೂ ಅದೇನು ನಿಮ್ಮನ್ನು ಮಾಡಲ್ಲ. ಅದೇನು ಬಂದ ನಿಮ್ಮನ್ನು ಅಪ್ಪಿಕೊಳ್ಳಲ್ಲ, ನೀವು ಹೋಗಿ ಅಪ್ಪಿಕೊಳ್ಬೇಕು. ಆದ್ದರಿಂದ ಮನೆಯಿಂದ ಹೊರಗೆ ಹೋಗಬೇಡಿ, ಮನೆಗೆ ಬೇರೆದವ್ರನ್ನ ಕರ್ಕೊಳ್ಬೇಡಿ. 8 ರಿಂದ 10 ದಿವಸಕ್ಕೆ ಮಾತ್ರ ಒಂದ್ಸಲ ಹೋಗಿ ಸಾಮಾನವನ್ನು ಬಹಳ ಜಾಗೃತಿಯಿಂದ ತಂದು ಅದನ್ನೆಲ್ಲ ಶುಚಿಗೊಳಿಸಿ ನೀವು ಶುಚಿಯಾಗಿ. ಸೊ ಭಯ ಪಡೋ ಅಗತ್ಯ ಇಲ್ಲ. ಜಾಗೃತಿ ಕ್ರಮಗಳನ್ನು ಸಾಕಷ್ಟು ಮಾಹಿತಿ ಬರ್ತಾ ಇದೆ, ಟಿವಿಗಳಲ್ಲಿ ಬರ್ತಾ ಇದೆ, ಬೇರೆ ಬೇರೆ ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಆದರೆ ತುಂಬ ಟಿವಿಗಳನ್ನು 10 ಚಾನಲ್ಗಳನ್ನು ನೋಡುವಾಗ ನಿಮಗೆ ಭಯ ಆಗೋದು ಸಹಜ. ಒಂದೊಂದು ಚಾನಲ್ ಅವರು ಒಂದೊಂದು ರೀತಿಯಲ್ಲಿ ಕೊರೋನಾ ಬಗ್ಗೆ ಭಯ ಆಗ್ತಾರೆ. ಅದಾಗಿದೆ, ಇದಾಗಿದೆ, ಹೀಗಾಗಿದೆ, ಹಾಗಾಗಿದೆ, ಡೆಲ್ಲಿಯಲ್ಲಿ ಹೇಗಾಗಿದೆ, ಇಲ್ಲಿ ಹಾಗಾಗಿದೆ, ಇಷ್ಟು ಜನ ಸತ್ರು, ಅಷ್ಟು ಜನ ಸತ್ರು. ಸ್ವಲ್ಪ ವರ್ಣರಂಜಿತ ಬರಲಿಕ್ಕೆ ಸಾಧ್ಯತೆ ಇದೆ. ಅದನ್ನು ಯಾವುದನ್ನು ಮನಸ್ಸಲ್ಲಿ ಹಾಕೊಳ್ಬೇಡಿ. ಚಾನಲಲ್ಲಿ ಒಳ್ಳೊಳ್ಳೆ ಸೀರಿಯಲ್ಗಳು ಬರ್ತಾ ಇದೆ, ನೋಡಿ, ಎಂಜಾಯ್ ಮಾಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಒಟ್ಟಿಗೆ ಒಂದು ಸಮಯ ಕಳೀಲಿಕ್ಕೆ ಅದ್ಭುತವಾದಂಥ ಅವಕಾಶವನ್ನು ಭಗವಂತನೇ ಒದಗಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ಳಿ. ಮತ್ತು ಕೊನೆಯದಾಗಿ ನೀವು ಕೂಡ 10 ಜನರಿಗೆ ಕಾಲ್ ಮಾಡಿ ಆ ಕಾಲ್ ಲಿಸ್ಟನ್ನು ನಮಗೆ ಕಳಿಸಿ. ಮತ್ತು ಎಲ್ಲ ಒಂದು ಸಮಪ್ ಮಾಡೋದಾದರೆ ಪ್ರಾರ್ಥನೆಗೆ ಅದ್ಭುತವಾದಂಥ ಶಕ್ತಿ ಇದೆ. ಎಲ್ಲ ಧರ್ಮಗಳಲ್ಲೂ ಎಲ್ಲ ಇದರಲ್ಲೂ ಕೂಡ ಜಾತಿಗಳಲ್ಲೂ ಕೂಡ ನಾವು ಭಗವಂತನಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತೇವೆ. ಪ್ರಾರ್ಥನೆಗಿರುವಂಥ ಶಕ್ತಿ ಇನ್ಯಾವುದಕ್ಕೂ ಕೂಡ ಇಲ್ಲ. ಆದ್ದರಿಂದ ಜಗತ್ತಿನ ಹಿತಕ್ಕಾಗಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಪ್ರತಿ ದಿವಸ ಬೆಳಗ್ಗೆ ಮತ್ತು ಸಂಜೆ ಭಗವಂತನ ಹತ್ರ ನಿಂತ್ಕೊಂಡು ನೀವು ಯಾವ ದೇವರಲ್ಲಿ ನಂಬಿಕೆ ಇದೆ ಆ ದೇವರಲ್ಲಿ, ಯಾವ ದೈವದಲ್ಲಿ ನಂಬಿಕೆ ಇದೆ ಆ ದೈವವನ್ನು ಕಣ್ಣು ಮುಂದೆ ತರ್ಕೊಂಡು ಈ ಜಗತ್ತನ್ನು ರಕ್ಷಿಸು. ಬರೀ ಭಾರತವನ್ನು ಅಷ್ಟೇ ಅಲ್ಲ, ಇಡೀ ಜಗತ್ತನ್ನು ಈ ಯಾವ ಕೊರೋನಾ ಮಹಾಮಾರಿ ಬಂದಿದೆ ಅದರಿಂದ ರಕ್ಷಿಸು. ನನ್ನನ್ನು ರಕ್ಷಿಸು, ನನ್ನ ಕುಟುಂಬವನ್ನು ರಕ್ಷಿಸು, ನನ್ನ ಊರನ್ನು ರಕ್ಷಿಸು, ನನ್ನ ದೇಶವನ್ನು ರಕ್ಷಿಸು ಅಂತ, ಮತ್ತು ನನ್ನ ಜಗತ್ತನ್ನು, ಇಡೀ ಜಗತ್ತನ್ನು ರಕ್ಷಿಸು ಅಂತ ಭಗವಂತನಲ್ಲಿ ಪ್ರಾರ್ಥನೆ ನಿತ್ಯ ನಾವು ಮಾಡಿದರೆ 2 ಹೊತ್ತು ಇದಕ್ಕಿಂತ ದೊಡ್ಡ ಒಂದು ಅದಕ್ಕೆ ಔಷಧಿ ಇಲ್ಲ ಅಂತ ಅನಿಸ್ತದೆ. ಹೀಗಾಗಿ ತಾವೆಲ್ಲರೂ ಕೂಡ ಆ ಪ್ರಾರ್ಥನೆ ಮಾಡ್ತೀರಿ ಅಂತ ನಾನು ಭಾವಿಸಿಕೊಂಡು ನಾನು ಕೂಡ ನಿಮ್ಮೆಲ್ಲರಿಗೋಸ್ಕರ ಜಗದ ಒಳಿತಿಗಾಗಿ ಪ್ರಾರ್ಥನೆ ಮಾಡ್ತೇನೆ. ಎಸ್ ಸರ್, ಥ್ಯಾಂಕ್ ಯು ಸ್ವಾಮೀಜಿ. ಜೊತೆಗೆ ದಿಲ್ರಾಜ್ ಅವರೇ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡ್ರಿ. ಏನು ತಮ್ಮ ಮೂಲಕ ಒಂದು ಅಭಿಯಾನ ನಡೀತಾ ಇದೆ, ಸಂಪರ್ಕ ಅಭಿಯಾನ, ಅದು ಯಶಸ್ವಿ ಆಗಲಿ, ಆ ಮೂಲಕ ಎಲ್ಲರಲ್ಲೂ ಜಾಗೃತಿ ಮೂಡಲಿ, ಆದಷ್ಟು ಶೀಘ್ರವಾಗಿ ಇಡೀ ಪ್ರಪಂಚದಿಂದಲೇ ಈ ಒಂದು ಮಹಾಮಾರಿ ದೂರವಾಗಲಿ ಅಂತ ಆಶಿಸ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಎಸ್ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮುಂದಿನ ಸುದ್ದಿ ಮಾಹಿತಿ ಜೊತೆಗೆ ಮತ್ತೆ ಬರ್ತೀನಿ. ನೋಡ್ತಾ ಇರಿ V4 News 24/7. ನಮಸ್ಕಾರ.